गणललिता श्रीविशाखान्वितांश्च श्रीकृष्ण करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोऽस्तुते तप्त काञ्चन गौरांगी श्रीराधे वृन्दावनेश मानसते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे राम हरे 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 कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ದೈವ ಅಸುರ ಸಂಪದ ವಿಭಾಗ ಯೋಗ ಅದ್ರ ಬಗ್ಗೆ ಕಲಿತೀವಿ. ದೈವ ಅಸುರ ಸಂಪದ ವಿಭಾಗ ಯೋಗ ಅಂದ್ರೆ ಏನು ಅಂದ್ರೆ, ನಮ್ಮೆಲ್ರಿಗೂ ದೈವಿಕ ಗುಣಗಳು ಇರುತ್ತೆ ಅಂದ್ರೆ ಒಳ್ಳೆ ಗುಣ, ಕೆಟ್ಟ ಗುಣಗಳು ಇರುತ್ತೆ ಅಂದ್ರೆ ಆಸುರಿಕ ಗುಣಗಳು ಅಲ್ವಾ. ಸೊ ಒಬ್ಬ ಮನುಷ್ಯರಲ್ಲಿ ಎರಡು ಗುಣನೂ ಇರುತ್ತೆ, ದೈವ ಗುಣ ಇರುತ್ತೆ ಮತ್ತೆ ಅಸುರ ಗುಣ ಇರುತ್ತೆ. ಸೊ ಎರಡು ಗುಣ ಹೇಗೆ ಇರುತ್ತೆ, ನಮ್ಮನ್ನ ಹೇಗೆ ಗಾಡ್ಸತ್ತೆ, ಹೇಗೆ ನಾವ್ ಇದರಿಂದ ಆಚೆ ಬರ್ಬೋದು, ಈ ಗುಣಗಳಂದ್ರೆ ಯಾವ್ಯಾವು, ಎಲ್ಲದ್ರ ಬಗ್ಗೆ ನಾವಿವತ್ತು ಕೃಷ್ಣ ಹೇಳ್ತಾನೆ. ಓಕೆ, ಸೊ ಈಗ ಫಸ್ಟ್ ಕೃಷ್ಣ ಏನ್ ಹೇಳ್ತಾನೆ, ಈ ಚಾಪ್ಟರ್ ಶುರುವಾಗೋದು ದೈವಿಕ ಗುಣ ವಿವರಿಸ್ತಾ ಕೃಷ್ಣ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ಹೋಗ್ತಾ ಆಸುರಿಕ ಗುಣಗಳ ಬಗ್ಗೆ ಹೇಳ್ತಾನೆ. ಆಯ್ತಾ. ಸೊ ಈ ಗುಣಗಳನ್ನ ನಾವು ಕೃಷ್ಣ ಈಗ ವಿವರಿಸ್ತಾ ಇರೋ ಗುಣಗಳಲ್ಲಿ ನಮಗೆ ಯಾವ್ಯಾವ ಗುಣ ಇದೆ, ನಾವು ಯಾವ್ಯಾವ ಗುಣನ ನಮ್ಮೊಳಗೆ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ನಾವು ಅವಲೋಕನ ಮಾಡ್ಕೋಬೇಕು. ಶ್ರೀ ಭಗವಾನುವಾಚ ಅಭಯಂ ಸತ್ವಚಂ ಶುದ್ಧೇ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪದ್ ಆರ್ಜವಂ ಅಹಿಂಸಾ ಸತ್ಯಮ ಆಕ್ರೋಧಸ್ತ್ಯಾಗ ಶಾಂತಿರಪೈಶುನಾಂ ದಯಾಭೂತೇಶ್ವ ಅಲೌಲುಪ್ತ್ವಂ ಮಾಧವಂ ಕ್ಷೀರ್ ಅಚಾಪ್ಯಲಂ ತೇಜಾಕ್ಷಮಾಧೃತಿ ಶೌಚಂ ಆದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಸೊ ಮೂರ್ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾನೆ ದೈವಿಕ ಗುಣಗಳು ಯಾವ್ಯಾವ ಅಂತ. ಅನುವಾದ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಭಗವಂತನಾದ ಪರತವಂಶನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದ್ಯಾಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತನಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ, ಕೃಷ್ಣ ವಿವರಿಸಿದಾನೆ ಈ ಗುಣಗಳು ನಮ್ಮಲ್ಲಿದ್ರೆ ನಾವು ದೈವಿಕರು ಅಂತ ಹೇಳ್ಬೋದು, ಅಂದ್ರೆ ಒಳ್ಳೆಯವರು ಅಂತ ಹೇಳ್ಬೋದು. ಕೃಷ್ಣ ಈ ಗುಣಗಳು ಬಿಟ್ಟು ಬೇರೆ ಯಾವ ಗುಣ ಇದ್ರೂ ಅದು ಆಸುರಿಕ ಗುಣ ಅಂತ ಹೇಳ್ತಾನೆ. ಆಯ್ತಾ. ಸೊ ಏನೇನ್ ಆ ಗುಣಗಳು ಕೃಷ್ಣ ಹೇಳಿದ ನೋಡಿ. ಅಭಯ, ಏನೇ ಆದ್ರೂ ಜೀವನದಲ್ಲಿ ಕೃಷ್ಣ ಇದ್ದಾನೆ, ನೋಡ್ಕೊತಾನೆ, ಕೃಷ್ಣ ರಕ್ಷಣೆ ಮಾಡ್ತಾನೆ, ಅವಶ್ಯ ರಕ್ಷಿಬೇಕು ಕೃಷ್ಣ, ಈ ನಂಬಿಕೆ ಇರ್ಬೇಕು, ಅದು ಅಭಯ. ಏನ್ ಬಂದ್ರು ಭಯ ಪಡ್ಬಾರ್ದು, ನರಸಿಂಹ ಇದ್ದಾನೆ, ಕೃಷ್ಣ ಇದ್ದಾನೆ ಅಂತ ನಾವು ಕೃಷ್ಣಂಗೆ ಹೆಲ್ಪ್ ಕೇಳ್ಬೇಕು, ಕೃಷ್ಣ ನಮ್ಮನ್ನ ಪಾರ್ ಮಾಡ್ತಾನೆ ಅಂತ ಅಭಯದಿಂದ ಇರ್ಬೇಕು. ಅಸ್ತಿತ್ವದ ಶುದ್ಧಿ,
ಅಲ್ವಾ? ಇವಾಗ ನಮಗ್ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ, ಮನುಷ್ಯ ಜನ್ಮರಲ್ಲಿ ಅತಿ ಶ್ರೇಷ್ಠವಾಗಿ ಮಾಡ್ಬೇಕಾಗಿರೋ ಕೆಲ್ಸ ಭಕ್ತಿ ಯೋಗ ಅಲ್ವಾ? ಭಕ್ತಿ ಮಾಡ್ಬೇಕು ಕೃಷ್ಣನ್ಗೆ. ಆ ಭಕ್ತಿ ಮಾಡ್ತಾ ಹೋದಾಗ ನಮ್ಮ ಜನ್ಮ ಶುದ್ಧೀಕರಣ ಆಗುತ್ತೆ. ಸೊ ಇದು ಅಸ್ತಿತ್ವ ಶುದ್ಧಿ ಅಂತ ಕರಿತೀವಿ. ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಅಲ್ವಾ? ಸೊ ಪೌರಾಣಿಕ ಜ್ಞಾನಗಳೇನಿದೆ, ಭಾಗವತಂ, ಭಗವದ್ಗೀತಾ, ಈ ಜ್ಞಾನವನ್ನ ನಾವು ಬೆಳೆಸ್ಕೋಬೇಕು. ಅಂದ್ರೆ ದಿನ ಓದ್ಬೇಕು. ಅಟ್‌ಲೀಸ್ಟ್ 1 ಶ್ಲೋಕ ಭಾವಾರ್ಥ ಓದ್ಬೇಕು ದಿನ. ಆಯ್ತಾ? ಓದಕ್ಕಾಗಿಲ್ಲ ಅಂದ್ರೆ ಕೇಳ್ಬೇಕು ಅಲ್ವಾ? ಮತ್ತೆ ದಾನ ಯಾರಿಗ್ ಕೊಡ್ಬೇಕು? ನಾವಾಗ್ಲೇ ನೋಡಿದ್ವಿ. ಐ ಥಿಂಕ್ ಹಾ ಇವಾಗ 14ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ ನಾವು ಅಲ್ವಾ? ಹೇಗೆ ನಮ್ಮ ಗುಣಗಳು ಹೇಗೇಗಿರುತ್ತೆ, ಸತ್ವಗುಣ, ತಮೋಗುಣ ಮತ್ತೆ ರಜೋಗುಣದ ಬಗ್ಗೆ. ಸೊ ನಾವು ಯಾರಾದ್ರೂ ಹೋಗಿ ತಮೋಗುಣದವ್ರಿಗೆ ದಾನ ಮಾಡಿದ್ರೆ ಆ ಕರ್ಮ ನಮಗ್ ಸುತ್ಕೊಳ್ಳುತ್ತೆ. ಯಾಕಂದ್ರೆ ನಾವ್ ಇವಾಗ ಏನಾದ್ರೂ ದುಡ್ಡು ಕೊಟ್ರೆ ತಮೋಗುಣದಲ್ಲಿರೋರಿಗೆ ಅವ್ರು ಅದನ್ನ ಇನ್ನೇನೋ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ತಾರೆ ಅಲ್ವಾ? ಈಗ ಕುಡಿಯೋಕೋ ಅಥವಾ ಸಿಗರೆಟ್ ಸೇದಕ್ಕೋ ಅಥವಾ ನಾನ್ ವೆಜಿಟೇರಿಯನ್ ಊಟ ಮಾಡೋಕೋ ಅಲ್ವಾ? ಸೊ ಆ ಕರ್ಮ ನಮ್ ದುಡ್ಡಿಂದ ಅವ್ರು ಮಾಡಿರೋ ಕಾರಣ ಅವ್ರು ಏನೇನ್ ಮಾಡ್ತಾರೆ ಆ ಕರ್ಮ ಎಲ್ಲ ನಮಗ್ ಸುತ್ಕೊಳ್ಳುತ್ತೆ. ಆ ಕರ್ಮದ ಫಲ ನಾವ್ ಅನುಭವಿಸ್ಬೇಕು ಅಲ್ವಾ? ಸೊ ನಾವ್ ಯಾವಾಗ್ಲೂ ದಾನ ಮಾಡೋವಾಗ ಯೋಚನೆ ಮಾಡಿ ದಾನ ಮಾಡ್ಬೇಕು. ಅದಕ್ಕೆ ಸತ್ವಗುಣದಲ್ಲಿರೋರು ಏನ್ ಮಾಡ್ತಾರೆ? ಕೃಷ್ಣ ಏನ್ ಹೇಳಿದಾನೆ? ದೇವಸ್ಥಾನಗಳಿಗೆ ದಾನ ಮಾಡ್ತಾರೆ, ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ಅಲ್ವಾ? ಸೊ ಈ ತರ ಭಕ್ತರಿಗೆ, ವೈಷ್ಣವರಿಗೆ ದಾನ ಮಾಡ್ಬೇಕು. ಮತ್ತೆ ಆತ್ಮ ಸಂಯಮ್ಯ, ಪೇಶನ್ಸ್ ಅಲ್ವಾ? ಟಾಲರೆನ್ಸ್ ಅಂದ್ರೆ ಆಮ್, ಏನಂತಾರೆ, ಸ್ಥೈರ್ಯ ಇರ್ಬೇಕು, ತಾಳ್ಮೆ ಇರ್ಬೇಕು. ಮತ್ತೆ ಯಜ್ಞ ಮಾಡ್ಬೇಕು. ಕಲಿಯುಗದಲ್ಲಿ ಮಾಡ್ಬೇಕಾಗಿರೋ ಯಜ್ಞ ಯಾವುದು? ಯಾರಿಗಾದ್ರೂ ಗೊತ್ತಾ? ನಾವ್ ಎಲ್ಲರೂ ಯಾವ ಯಜ್ಞ ಮಾಡ್ಬೇಕು? ದಿನ ಮಾಡ್ಬೇಕು. ಯಾವ ಯಜ್ಞ? ಜಪ. ಹರಿಬೋಲ್. ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಕೂಡ ಹೇಳಿದಾನೆ ಅಲ್ಲ? ಸೊ ನಾವು ದಿನ ಯಜ್ಞ ಮಾಡ್ಬೇಕು, ಆದ್ರೆ ಜಪ ಯಜ್ಞ ಮಾಡ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಇನ್ನ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ವೇದಾಧ್ಯಯನ. ವೇದಗಳು ಅಂದ್ರೆ ನಾವಾಗ್ಲೇ ನಿನ್ನೆ ನೋಡಿದ್ವಿ ಅಲ್ವಾ? 15ನೇ ಚಾಪ್ಟರ್ ಅಲ್ಲಿ ವೇದೇಶ್ಚ ಸರ್ವ ಅಹಮೇವ ವೇದ್ಯೋ, ನಾನೇ ವೇದಗಳು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣನ್ ವೇದಾಧ್ಯಯನ ಇಲ್ಲಿ ಯಾವ ಅರ್ಥ ಕೊಡುತ್ತೆ? ಭಕ್ತಿ ಯೋಗದಲ್ಲಿ ವೇದಾಧ್ಯಯನ, ಭಗವದ್ಗೀತೆ ಮತ್ತು ಭಾಗವತ ಪುರಾಣದ ಅಭ್ಯಾಸ ಯಾವಾಗ ಮಾಡ್ತೀವಿ ಅದನ್ನ ವೇದಾಧ್ಯಯನ ಅಂತ ಕರಿತೀವಿ. ಮತ್ತು ತಪಸ್ಸು ಅಂದ್ರೆ ನಾನು ನಾನ್ ವೆಜ್ ತಿನ್ನಲ್ಲ ಅಲ್ವಾ? ನಾನು ಕುಡಿಯಲ್ಲ, ನಾನ್ ಮತ್ತೆ ಆ ಚಟುವಟಿಕೆಗಳನ್ನ ಮಾಡಲ್ಲ ತಮೋಗುಣದಲ್ಲಿರೋದು ಅಂತ ದೃಢವಾಗಿ ನಾವ್ ಯಾವಾಗ ನಿರ್ಧಾರ ಮಾಡ್ಕೊಂಡು ಅದೇ ದಾರಿಯಲ್ಲಿ ಯಾವಾಗ ನಡಿತೀವಿ, ಸಾತ್ವಿಕ ಲೈಫ್ ಸ್ಟೈಲ್ನ ನಾವ್ ಯಾವಾಗ ಅಳವಡಿಸ್ಕೊಂತೀವಿ, ಆ ಸಾತ್ವಿಕ ಲೈಫ್ ಸ್ಟೈಲ್ನ ನಾವು ಬಿಡ್ದಂಗ್ ಯಾವಾಗ ಅದನ್ನೇ ಪಾಲಿಸ್ಕೊಂಡು ಅದನ್ನೇ ತಪಸ್ಯ ಅಂತ ಕರಿತೀವಿ. ಕಲಿಯುಗದಲ್ಲಿ ಬೇರೆ ಯಾವ ತಪಸ್ಸಿಲ್ಲ. ನಾವೇನ್ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ಬೇಕಾಗಿಲ್ಲ, ಫಾರೆಸ್ಟಿಗೆ ಹೋಗಿ ತಪಸ್ ಮಾಡ್ಬೇಕಾಗಿಲ್ಲ ಅಲ್ವಾ? ಚಾಪೆ ಮೇಲೆ ಮಲಗ್ಬೇಕಾಗಿಲ್ಲ, ನೆಲದ ಮೇಲೆ ಮಲಗ್ಬೇಕಾಗಿಲ್ಲ, ಉಪವಾಸ ಇರ್ಬೇಕಾಗಿಲ್ಲ ಅಲ್ವಾ? ಸೊ ತಪಸ್ಸುಗಳು ಅಂದ್ರೆ ನಾವು ಮಾಡ್ಬೇಕಾಗಿರೋ ನಿರ್ಧಾರ ಏನಿದೆ ಅದನ್ನ ನಾನು ಗಟ್ಟಿಯಾಗಿ ಮಾಡಿ ಅದೇ ನಿರ್ಧಾರ ನಾನು ಏನ್ ಮಾಡಿದ್ದೀನಿ ಅದನ್ನೇ ಪಾಲಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಾವು ತಪಸ್ಸು ಅಂತ ಕರಿತೀವಿ. ಮತ್ತು ಸರಳತೆ, ನಾವ್ ಏನ್ ಯೋಚನೆ ಮಾಡ್ತಿದೀವಿ ಅದನ್ನೇ ಮಾತಾಡ್ಬೇಕು ಅಲ್ವಾ? ಇವಾಗ ಪ್ರಭುಪಾದ್ ಹೇಳ್ತಾರೆ ಸರಳತೆ, ಸಿಂಪ್ಲಿಸಿಟಿ ಎಷ್ಟರ ಮಟ್ಟಿಗೆ ಇರ್ಬೇಕು ಅಂದ್ರೆ, ಯಾರ್ ಬಂದು ಇವಾಗ ತಕ್ಷಣ ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರ್ಬೇಕು. ಅಂದ್ರೆ ಮನ್ಸಲ್ಲಿ ಕೆಟ್ಟ ಯೋಚನೆ ಇರುವಾಗ ನಾವು ಹೇಳೋ ಸ್ಥಿತಿಯಲ್ಲಿ ಇರಲ್ಲ ಅಲ್ವಾ? ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಇರೋವಾಗ ಅಥವಾ ಅವ್ರಿಗೆ ಮೋಸ ಮಾಡ್ಬೇಕು ಅಂತ ಇರುವಾಗ, ನಾನ್ ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ, ಅಥವಾ ಇವ್ರ ಕಂಡ್ರೆ ಆಗಲ್ಲ, ಅವ್ರು ಹೆಂಗ್ ಮಾಡಿದ್ರು ನನ್ಗೆ, ಈ ತರ ವಿಷಯಗಳನ್ನ ನಾವು ಯೋಚನೆ ಮಾಡ್ತಿರುವಾಗ ಯಾರಾದ್ರೂ ಬಂದ್ರೆ ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರ್ತೀವ? ಇಲ್ಲ ಅಲ್ವಾ? ಸೊ ಸರಳತೆ ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ ಅದನ್ನ ಇನ್ನೊಬ್ರಿಗೆ ಹೇಳೋ ಸ್ಥಿತಿಯಲ್ಲಿ ಇರ್ಬೇಕು. ಅಂದ್ರೆ ಒಳ್ಳೆ ಯೋಚನೆಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇರೋದು ಇಲ್ಲಿ ಕೃಷ್ಣ ಅಲ್ವಾ? ಅಹಿಂಸೆ ಅಲ್ವಾ? ಅಹಿಂಸೆ ಮಾಡ್ಬೇಕು. ಅಹಿಂಸೆ ಅಂದ್ರೆ ಭಕ್ತಿ ಯೋಗದಲ್ಲಿ ಕೃಷ್ಣ ಹೇಳೋದು, ಪ್ರಭುಪಾದ್ ಹೇಳ್ತಾರೆ, ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಅಹಿಂಸೆ ಪಾಲನೆ ಮಾಡ್ಬೇಕು ಅಂದ್ರೆ ಒಬ್ಬರ ಆ ಆಧ್ಯಾತ್ಮಿಕ ಪ್ರೋಗ್ರೆಸ್ ಏನಿದೆ, ಆಧ್ಯಾತ್ಮಿಕ ಚಿಂತನೆ ಏನ್ ಮಾಡ್ತಿದ್ದಾರೆ ಅದನ್ನ ಹಾಳ್ ಮಾಡ್ಬಾರ್ದು. ಅದನ್ನ ಮಾಡಕ್ಕೆ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಡ್ಬೇಕು. ನಾವು ಮಾಡ್ಬೇಕು, ನಮ್ ಜೊತೆಲಿ ಇರೋರು ಮಾಡ್ಬೇಕು ಅಂತ ಯಾವಾಗ ಮನ್ಸ್ ಮಾಡ್ತಾರೆ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಿ ಎಲ್ಲಾ ಸೌಲಭ್ಯಗಳನ್ನ ಕೊಡ್ಬೇಕು. ಇವಾಗ ನಮ್ ಮಕ್ಳಿರ್ತಾರೆ ಮನೆಯಲ್ಲಿ, ಮಕ್ಳು ತುಂಬಾ ನಾವೇ ಭಗವದ್ಗೀತಾ ಕ್ಲಾಸಿಗೆ ಕಳಿಸ್ತೀವಿ, ನಾವೇ ಟೆಂಪಲಿಗೆ ಕಳಿಸ್ತೀವಿ. ಆಮೇಲೆ ಅವ್ರು ಯಾವಾಗ ಅದ್ರಲ್ಲಿ ಆಳವಾಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ
ಪೇರೆಂಟ್ಸ್ ಎಲ್ರು ಏನ್ ಮಾಡ್ತಾರೆ, ಏನ್ 24 ಗಂಟೆ ಕೃಷ್ಣ ಕೃಷ್ಣ ಅಂತಿದ್ದಾನೆ, ಆಮೇಲೆ ಸನ್ಯಾಸಿ ಆಗ್ಬಿಟ್ರೆ ಏನ್ ಮಾಡೋದು ನನ್ ಮಗ, ಹಾಗೆ ಹೀಗೆ ಅಂತ ಯೋಚನೆ ಮಾಡಿ ಅವ್ರನ್ನ ಭಕ್ತಿಯಿಂದ ದೂರ ಮಾಡ್ತಾರೆ ಅಲ್ವಾ. ಇಲ್ಲ, ನೀನ್ ಓದ್ಬೇಕು, ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು, ಹಾಡು ಹೋಗು, ಅದನ್ನ ಹಾಡು ಹೋಗು, ಇದನ್ನ ಹಾಡು ಹೋಗು ಅಂತ ಕಳಿಸ್ತಾರೆ ಅಲ್ವಾ. ಅಂದ್ರೆ ಅದು ಹಿಂಸೆ. ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಅತ್ಯಂತ ದೊಡ್ಡ ಹಿಂಸೆ ಅಂದ್ರೆ ಏನ್ ಗೊತ್ತಾ, ಒಬ್ಬರನ್ನ ಕೊಲ್ಲೋದಲ್ಲ, ಅದಕ್ಕಿಂತ ದೊಡ್ಡ ಮಹಾಪಾಪ ಬರೋದು ಯಾವಾಗ ಒಬ್ಬರ ಆಧ್ಯಾತ್ಮಿಕ ಚಿಂತನೆನ ನಾವು ಸ್ಟಾಪ್ ಮಾಡ್ತೀವಿ. ಅದು ಅತ್ಯಂತ ದೊಡ್ಡ ಹಿಂಸೆ ನಾವು ಮಾಡೋದು. ಅದರಿಂದ ಬರೋ ಕರ್ಮ ಫಲಗಳು ಏನು ಅಂದ್ರೆ, ನಮ್ಮ ಕೃಷ್ಣ ಜನ್ಮ ಜನ್ಮಾಂತರ ಪ್ರಾಪ್ತಿ ಆಗಲ್ಲ. ಒಂದು ವೈಷ್ಣವ ಅಪರಾಧ ನಾವು ಮಾಡಿದ್ರೆ ನಮ್ಮ ಕೃಷ್ಣ ಜನ್ಮ ಜನ್ಮಾಂತರ ಪ್ರಾಪ್ತಿ ಆಗಲ್ಲ. ಇನ್ನು ಯಾವಾಗ ಪ್ರಾಪ್ತಿ ಆಗ್ತಾನೋ ಗೊತ್ತಿಲ್ಲ. ಅವನಿಗೆ ಕೋಪ ಬರುತ್ತೆ ಕೃಷ್ಣನ್ಗೆ. ಕೃಷ್ಣ ಹೇಳ್ತಾನೆ, ನೀನ್ ನನಗೇನಾದ್ರೂ ಮಾಡು, ನಾನ್ ತಡ್ಕೋತೀನಿ, ನಾನ್ ಕ್ಷಮಿಸ್ತೀನಿ. ಆದ್ರೆ ನನ್ನ ಭಕ್ತರಿಗೆ ಅಥವಾ ನನ್ನ ಭಕ್ತರ ಆಗ್ಬೇಕು ಅಂತ ಮನಸ್ಸು ಮಾಡಿರೋರ್ಗೆ ನೀನೇನಾದ್ರೂ ಕೇಡ್ ಮಾಡಿದ್ರೆ ನಾನ್ ಕ್ಷಮಿಸಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾನೆ ಅಲ್ವಾ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಸತ್ಯ, ಯಾವಾಗ್ಲೂ ಸತ್ಯ ಹೇಳಕ್ ಟ್ರೈ ಮಾಡ್ಬೇಕು. ಕೋಪ ಮಾಡ್ಕೋಬಾರ್ದು, ತ್ಯಾಗ ಮಾಡ್ಬೇಕು. ಅಂದ್ರೆ ಕೃಷ್ಣನ್ಗೋಸ್ಕರ ಅಲ್ವಾ, ಏನೇ ಮಾಡಿದ್ರು ಕೃಷ್ಣನ್ಗೋಸ್ಕರ ಅಂತ ಹೇಳಿ ತ್ಯಾಗದ ಪ್ರತಿಫಲನ ನಾವು ಪ್ರಸಾದ ಅಂತ ಮತ್ತೆ ಶಾಂತಿಯಿಂದ ಇರ್ಬೇಕು. ತಪ್ಪು ಮಾಡಬಾರ್ದು, ತಪ್ಪು ಹುಡುಕ್ಬಾರ್ದು ಇನ್ನೊಬ್ರಲ್ಲಿ ಅಲ್ವಾ. ನಾವಿವಾಗ ಒಬ್ಬರಿಗೆ ಪಾಯಿಂಟ್ ಮಾಡಿದ್ರೆ ಫಿಂಗರ್ 3 ಬೆರಳು ನಮ್ ಕಡೆ ತೋರ್ಸತ್ತಂತೆ ಅಲ್ವಾ. ಸೊ ನಮ್ಮಲ್ಲೇ ಅಷ್ಟು ಹುಳುಕಿಟ್ಕೊಂಡು ನಾವು ಇನ್ನೊಬ್ರಲ್ಲಿ ಏನ್ ಹುಡುಕಕ್ ಹೋಗ್ತಿದ್ದೀವಿ ಅಲ್ವಾ. ಸೊ ಎಲ್ಲಾ ಜೀವಿಗಳಲ್ಲಿ ದಯೆ ತೋರಿಸ್ಬೇಕು. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಲ್ಲ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ ಗವಿ ಹಸ್ತಿನೇ ಪಂಡಿತ ಶುನೀಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ ಅಲ್ವಾ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ ಗವಿ ಹಸ್ತಿನಿ. ಬ್ರಾಹ್ಮಣರಲ್ಲಿ ಗವಿ ಅಂದ್ರೆ ಹಸ್ತಿನಿ ಅಲ್ವಾ. ನಾವು ಬ್ರಾಹ್ಮಣ ಅಂತ ತಗೋಬಹುದು, ನಾಯಿ, ಆನೆ ಅಲ್ವಾ, ಮತ್ತೆ ನಾಯಿ ತಿನ್ನೋನು ಅಲ್ವಾ, ಚಾಂಡಾಲ ಅಂತ ಕರಿತೀವಿ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ನಾವು ಸೇಮ್ ನೋಡ್ಬೇಕು. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಯಾರಲ್ಲೂ ಇದು ಮಾಡ್ಬಾರ್ದು, ತಾರತಮ್ಯ ಮಾಡ್ಬಾರ್ದು. ಮತ್ತು ಎಲ್ರಿಗೂ ದಯೆ ತೋರಿಸಿ ಹರೇ ಕೃಷ್ಣ ಮಹಾಮಂತ್ರನ ಉಪದೇಶ ಮಾಡ್ಬೇಕು. ಅದೇ ಪ್ರಭುಪಾದ್ ಅವ್ರು ಹೇಳಿರೋದು ಅಲ್ವಾ. ಪ್ರಭುಪಾದ್ ಅವರು ಅಮೆರಿಕಾಗ್ ಹೋದಾಗ ಅಲ್ಲೆಲ್ಲರೂ ಕುಡಿತಕ್ ಬಿದ್ದವ್ರು, ಪೀಸು ಡ್ರಗ್ ಅಡಿಕ್ಟ್ಸ್ ಎಲ್ಲರೂ ಇದ್ರೆ ಪ್ರಭುಪಾದ್ ಏನ್ ಮಾಡಿದ್ರು, ಬೈದ್ರ, ಅಸೂಯೆ ಪಟ್ಕೊಂಡ್ರ ಅವ್ರನ್ನ ನೋಡಿ? ಇಲ್ಲ, ದಯೆ ತೋರಿಸಿ ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರ ಉಪದೇಶ ಮಾಡಿದ್ರು. ಅವರೆಲ್ಲರೂ ಇಂಡಿಯನ್ಸ್ಗಿಂತ ದೊಡ್ಡ ಡಿವೋಟೀಸ್ ಆದ್ರು ಅಲ್ವಾ. ಸೊ ಈ ತರ ತುಂಬಾ ಕ್ವಾಲಿಟೀಸ್ ಹೇಳಿದಾನೆ. ಮೃದು ಸ್ವಭಾವ ಇರ್ಬೇಕು, ನಮ್ರತೆ ಇರ್ಬೇಕು, ದೃಢ ಸಂಕಲ್ಪ ಇರ್ಬೇಕು ಅಲ್ವಾ. ಮತ್ತೆ ಕ್ಷಮಿಸ್ಬೇಕು ಇನ್ನೊಬ್ಬರನ್ನ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ನಾವು ಕ್ಷಮೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟು ಸಾರಿ ಹೇಳಿದ್ರು ಕ್ಷಮಿಸ್ತಿಲ್ವಲ್ಲ ಇವ್ರು ಅಂತ ಹೇಳ್ತೀವಿ. ಆದ್ರೆ ನಮಗ್ ಯಾರಾದ್ರೂ ಕೇಡ್ ಮಾಡಿದ್ರೆ ಅಥವಾ ತಪ್ಪು ಮಾಡಿದ್ರೆ ನಾವೇನ್ ಮಾಡ್ತೀವಿ, ನಾನ್ ಕ್ಷಮಿಸಲ್ಲ. ನಮ್ಮನ್ನ ಇನ್ನೊಬ್ರು ಕ್ಷಮಿಸ್ಬೇಕು, ಆದ್ರೆ ನಾವು ಮಾತ್ರ ಇನ್ನೊಬ್ಬರನ್ನ ಕ್ಷಮಿಸಲ್ಲ ಅಂದ್ರೆ ಹೇಗೆ ಅಲ್ವಾ. ಮತ್ತೆ ಶೌರ್ಯ, ಸ್ಥೈರ್ಯ ಇರ್ಬೇಕು. ಶುಚಿತ್ವ ಅಲ್ವಾ, ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್. ಅಸೂಯೆ ಪಡ್ಕೋಬಾರ್ದು. ಗೌರವಕ್ಕಾಗಿ ಹಂಬಲಿಸ್ಬಾರ್ದು, ಗೌರವಕ್ಕಾಗಿ ಆಸೆ ಪಡ್ಬಾರ್ದು. ನಾವೇನ್ ಲಾರ್ಡ್ ಅಲ್ಲ ಇಲ್ಲಿ ಗೌರವ ಪಡ್ಕೊಳಕ್ಕೆ ಅಲ್ವಾ. ಕೃಷ್ಣ ಬೇಕಿದ್ರೆ ಗೌರವ ಕೊಡಿಸ್ತಾನೆ ಜನರ ಕೈಯಲ್ಲಿ, ಇಲ್ಲ ಅವಮಾನ ಕೊಡಿಸ್ತಾನೆ. ಎರಡು ಕೃಷ್ಣ ಪ್ರಸಾದನೆ, ಎರಡನ್ನೂ ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈ ಗುಣಗಳಿರೋವಾಗ ದೈವಿ ಗುಣಗಳು ಅಂತ ಹೇಳ್ತೀವಿ, ದಿವ್ಯ ಗುಣಗಳು ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಕೃಷ್ಣ ಆಸುರಿಕ ಗುಣ ಬಗ್ಗೆ ವಿವರಿಸ್ತಾನೆ ಆಯ್ತಾ. ಸೊ ಏನ್ ಹೇಳ್ತಿದ್ದಾನೆ ಆಸುರಿಕ ಗುಣಗಳಲ್ಲಿ ಅಂತ ನೋಡೋಣಂತೆ. ದಂಭೋದರ್ಪ ಅಭಿಮಾನಾಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಅನುವಾದ ಪ್ರಕಾಶ್ ಪ್ರಭು, ಅನುವಾದ ಓದ್ತೀರಾ? ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ನಮಸ್ಕಾರ ಗುರುಜಿ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಹೇಳ್ತಾರೆ ನೋಡಿ, ಪ್ರಾರ್ಥನೆ ಅಂದ್ರೆ ಪಾರ್ಥ, ಜಂಬ, ದರ್ಪ, ಅಭಿಮಾನ ಕೂಡ ತಪ್ಪು. ಕೃಷ್ಣ ಹೇಳ್ತಿರೋದು ನಮ್ಮೇಲ್ ನಾವು ಅಭಿಮಾನ ಇಟ್ಕೊಂಡಿರ್ತೀವಲ್ಲ, ಅಂದ್ರೆ ಎಷ್ಟು ಒಳ್ಳೆಯವಳು, ನನಗೆಲ್ರೂ ಮರ್ಯಾದೆ ಕೊಡ್ಬೇಕು, ಇದೆಲ್ಲ ಅಭಿಮಾನ ಅಲ್ವಾ. ಸೊ ಈ ತರ ನಾವು ಕೃಷ್ಣ ಅಲ್ಲ, ಮರ್ಯಾದೆ ಏನಿದ್ರು ಕೃಷ್ಣಗ್ ಸಲ್ಬೇಕು, ಬೇರೆ ಯಾರಿಗೂ ಅಲ್ಲ ಅಲ್ವಾ. ಸೊ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳನ್ನು ಇರುವವನು ರಾಕ್ಷಸ ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ. ಕ್ರೌರ್ಯ ಅಂದ್ರೆ ಇಲ್ಲಿ ನೋಡಿ, ನಾವು ಫೋಟೋದಲ್ಲಿ ನೋಡ್ಬೋದು,
ಯಾನೆ ಬಂದು ಏನ್ ಮಾಡ್ತಾ ಇದೆ, ಎಲ್ಲ ನಾಶ ಮಾಡ್ತಾ ಇದೆ, ಜನರನ್ನ ಹಿಂಸೆ ಮಾಡ್ತಾ ಇದೆ ಅಲ್ವಾ. ಅವ್ರೇನೋ ತಿಂತಾ ಇದ್ದಾರೆ, ಅದನ್ನೆಲ್ಲ ಬೀಳಿಸ್ತಾ ಇದೆ. ಅದೇ ಕ್ರೌರ್ಯ ಅಲ್ಲ, ಕ್ರುಯಲ್ಟಿ ಅಂತ ಹೇಳ್ತೀವಿ. ಆಮೇಲೆ ಕ್ರೋಧ, ಕೋಪ ಬಂದ್ರೆ ಕ್ರೌರ್ಯ ಆಟೋಮ್ಯಾಟಿಕ್ ಬರುತ್ತೆ. ಕೋಪ ಬಂದಾಗ ನಾವು ಹೊಡಿತೀವಿ, ಇರೋದನ್ನೆಲ್ಲ ಕೈಗೆ ಸಿಕ್ಕಿರೋದನ್ನೆಲ್ಲ ಮುರಿದಾಕ್ತಿವಿ ಅಲ್ವಾ, ಹೊಡೆದಾಕ್ತಿವಿ. ಸೊ ಕ್ರೋಧದಿಂದ ಕ್ರೌರ್ಯ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಕ್ರೋಧ ಯಾಕೆ ಬರುತ್ತೆ? ಅಭಿಮಾನ. ನನಗ್ ಬೇಕಾಗಿರೋದನ್ನ ಮಾಡ್ತಾ ಇಲ್ಲ ಜನ, ನನಗ್ ಮರ್ಯಾದೆ ಕೊಡ್ತಿಲ್ಲ, ನಾನೇನೋ ಹೇಳ್ತಿದ್ದೀನಿ, ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಲ್ವಾ. ಈ ಅಭಿಮಾನದಿಂದ ಕ್ರೋಧ ಬರುತ್ತೆ. ಅಭಿಮಾನ ಯಾವಾಗ ಬರುತ್ತೆ? ನನ್ನಲ್ಲಿ ಇಷ್ಟು ಒಳ್ಳೆ ಗುಣಗಳಿದೆ, ನಾನು ಇದ್ದೀನಿ ಅಂತ ಜಂಬ ಕೊಚ್ಕೋತಾರಲ್ಲ, ದರ್ಪ ಇರುತ್ತಲ್ಲ, ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಅಭಿಮಾನ ಬರುತ್ತೆ. ಸೊ ನೋಡಿ ಹೇಗೆ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಇದೆಲ್ಲ ಯಾವಾಗ ಆಗುತ್ತೆ? ಅಜ್ಞಾನ ತುಂಬಿಕೊಂಡಿರುವಾಗ. ನಮ್ಮ ಪೊಸಿಷನ್ ನಾವೇನು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಕೃಷ್ಣ ಗ್ರೇಟ್ ಅಂತ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವೇ ಗ್ರೇಟ್ ಅಂತ ಅರ್ಥ ಮಾಡ್ಕೋತೀವಿ. ಅದು ಅಜ್ಞಾನ. ಯಾಕಂದ್ರೆ ನಮ್ಮ ಮೂಲ ನಮಗೆ ಗೊತ್ತಿಲ್ಲ, ನಮ್ಮ ಮೂಲ ಕೃಷ್ಣ ಅಲ್ವಾ. ಸೊ ಇವಾಗ ಅಜ್ಞಾನದಿಂದ ತುಂಬಿಕೊಂಡಿರುವಾಗ ಆಟೋಮ್ಯಾಟಿಕ್ ಆಗಿ ಅಸುರಿಕ ಗುಣಗಳು ಬರುತ್ತೆ. ನೆಕ್ಸ್ಟ್, ದೈವಿ ಸಂಪದ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋ ಅಸಿ ಪಾಂಡವ. ಅನುವಾದ. ಹರಿಕೃಷ್ಣ ಮಾತಾಜಿ ಅನುವಾದ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೆ. ಧನ್ಯವಾದಗಳು ಮಾತಾಜಿ. ಹಾಯ್ ಬೋಲ್. ಸೊ ಇಲ್ಲಿ ನೋಡಿ ಕೃಷ್ಣ ಹೇಳ್ತಿದ್ದಾನೆ, ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ ಅಲ್ವಾ. ನಾವೆಲ್ಲರೂ ಮೋಕ್ಷ ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದೀವಿ, ಆದ್ರೆ ಮೋಕ್ಷ ಪಡ್ಕೊಳಕ್ಕೆ ನಾವು ಪೇ ಮಾಡ್ಬೇಕಲ್ಲ, ಯಾವ್ದು ಫ್ರೀ ಸಿಗಲ್ಲ. ಸೊ ಏನ್ ಪೇಮೆಂಟ್ ಏನು? ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳೋದು, ಕೃಷ್ಣನ್ ಮೇಲೆ ಭಕ್ತಿ ಜಾಸ್ತಿ ಬೆಳೆಸ್ಕೊಳ್ಳೋದೇ ಪೇ ಮಾಡೋದು, ದುಡ್ಡು ಅಲ್ವಾ. ಮೋಕ್ಷ ದ್ವಾರದಲ್ಲಿ ಕೃಷ್ಣ ಅನಿರುದ್ಧನಾಗಿ ನಿಂತಿರ್ತಾನಂತೆ, ಆಯ್ತಾ. ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ ಗೊತ್ತಲ್ಲ ನಮ್ಗೆ, 4 ಕ್ವಾಡ್ರಪಲ್ಸ್ ಅವತಾರಗಳು ಅಂತ ಹೇಳ್ತೀವಿ. ಸೊ ಕೃಷ್ಣ ಅನಿರುದ್ಧನಾಗಿ ಮೋಕ್ಷ ದ್ವಾರನ ಕಾಯ್ತಾನೆ. ನಮಗೋಸ್ಕರ ಮೋಕ್ಷ ದ್ವಾರ ಓಪನ್ ಮಾಡ್ಬೇಕು ಅಂದ್ರೆ ಅವನ್ಗೆ ದುಡ್ಡು ಕೊಡ್ಬೇಕು ಕೃಷ್ಣನ್ಗೆ. ಏನ್ ದುಡ್ಡು? ಭಕ್ತಿ, ದೈವಿ ಗುಣಗಳನ್ನ ಸಂಪಾದನೆ ಮಾಡಿ ಅದರಿಂದ ಭಕ್ತಿ ಯೋಗ ಮಾಡಿ ಕೃಷ್ಣನ್ಗೆ ಖುಷಿ ಪಡಿಸ್ಬೇಕು. ನಾವ್ ಯಾವಾಗ ಜಾಸ್ತಿ ಭಕ್ತಿ ಮಾಡ್ತೀವಿ, ಭಕ್ತಿ ಅಂದ್ರೆ ಪ್ರೀತಿ, ಕೃಷ್ಣನ ಯಾವಾಗ ನಾವು ಜಾಸ್ತಿ ಪ್ರೀತಿಸ್ತೀವಿ ಅವಾಗ ನಾವು ದುಡ್ಡು ಕೊಡ್ತಾ ಹೋಗ್ತೀವಿ ಕೃಷ್ಣನ್ಗೆ, ಅವಾಗ ನಮ್ಗೆ ಮೋಕ್ಷ ದ್ವಾರ ಓಪನ್ ಮಾಡಿಟ್ಟಿರ್ತಾನೆ. ಆಸುರಿ ಗುಣಗಳು ಬೆಳೆಸ್ಕೊಂಡ್ರೆ ಮತ್ತೆ ವಾಪಸ್ ಕರ್ಮ ಬಂಧನದಲ್ಲಿ ಸಿಲುಕಿ ವಾಪಸ್ ಇದೇ ಭೂಲೋಕದಲ್ಲಿ ಪ್ರಾಣಿಗಳಾದ್ರೂ ಹಾಗೆ ಹುಟ್ಟಬಹುದು ಅಥವಾ ಮನುಷ್ಯರಾಗಾದ್ರೂ ಹುಟ್ಟಬಹುದು. ಆದ್ರೆ ಕಷ್ಟ ತಪ್ಪಿದ್ದಲ್ಲ, ಎಲ್ಲಾ ಸಾಲದಕ್ಕೆ ನಮ್ಮನ್ನ ನರ್ಕಕ್ಕೆ ಕೂಡ ಕಳಿಸ್ಬೋದು ಅಲ್ವಾ. ನಾವು ನರ್ಕಕ್ಕೆ ಕೂಡ ಹೋಗಿ ಅಲ್ಲಿ ಕೂಡ ಶಿಕ್ಷೆ ಅನುಭವಿಸ್ಬೋದು ಅಲ್ವಾ. ಸೊ ಇದೆಲ್ಲ ಅಜ್ಞಾನದಿಂದ ಬರುತ್ತೆ. ಸೊ ಆದ್ರಿಂದ ನಾವು ಜ್ಞಾನ ಬೆಳೆಸ್ಕೊಂಡು ದೈವಿ ಗುಣಗಳನ್ನ ಬೆಳೆಸ್ಕೋಬೇಕು. ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ ಕೃಷ್ಣ? ದ್ವೌಭೂತ ಸ್ವರ್ಗ ಲೋಕೇಸ್ಮಿ ದೈವಾಸುರ ಏವ ಚ ದೈವೋ ವಿಸ್ತಾರಸ ಪ್ರೋಕ್ತ ಆಸುರಿಂ ಪಾರ್ಥ ಮೇ ಶೃಣು. ಅನುವಾದ. ಹರಿಕೃಷ್ಣ ಮಾತಾಜಿ ಅನುವಾದ. ಓದಿ ಪ್ರಭು. ಪ್ರಾರ್ಥನೆ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವುದರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಅಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಅಸುರಿ ಗುಣಗಳನ್ನು ಕೇಳು. ನಮಸ್ತೆ ಗುರುಜಿ. ಥ್ಯಾಂಕ್ ಯು ಪ್ರಭು. ಈಗ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ದೈವಿ ವರ್ಗಗಳು ಮತ್ತು ಅಸುರಿ ವರ್ಗಗಳು. ಜನರು 2 ಕ್ಯಾಟಗರಿಯಲ್ಲಿ ಮಾತ್ರ ಇರ್ತಾರೆ, ಆಯ್ತಾ. ಒಬ್ರು ದೈವಿಕ ಗುಣಗಳು ಇಟ್ಕೊಂಡಿರ್ತಾರೆ, ಇನ್ನೊಬ್ರು ಆಸುರಿಕ ಗುಣಗಳನ್ನ ಇಟ್ಕೊಂಡಿರ್ತಾರೆ. ಈ ದೈವಿ ಗುಣಗಳನ್ನ ಕೃಷ್ಣ ಈಗಾಗ್ಲೇ ಹೇಳಿದಾನೆ, ಈಗ ಜಾಸ್ತಿ ನಮ್ಗೆ ಆಸುರಿಕ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಈಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಯಾರು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವರ್ಗಕ್ಕೆ ಸೇರಿದೀವಿ ಅಂತ ಹೇಳಕ್ ಬರಲ್ಲ, ಆಯ್ತಾ. ಸತ್ಯಯುಗದಲ್ಲಿ ರಾಕ್ಷಸರೆಲ್ಲ ಒಂದು ಜಗತ್ನಲ್ಲಿದ್ರು, ಒಂದು ಲೋಕದಲ್ಲಿದ್ರು. ಒಳ್ಳೆಯವರು, ಒಳ್ಳೆ ಮನುಷ್ಯರೆಲ್ಲ ಒಂದು ಲೋಕದಲ್ಲಿದ್ರು ಅಲ್ವಾ. ಪಾತಾಳ, ಅತಳ, ಸುತಳ, ವಿತಳ, ಪಾತಾಳ ಈ ತರ ಲೋಕಗಳೆಲ್ಲ ಅಸುರರಿದ್ರು. ಅವರು ಭೂಲೋಕಕ್ಕೆ ಬರ್ತಿರ್ಲಿಲ್ಲ, ಏನಾದ್ರೂ ತೊಂದ್ರೆ ಮಾಡಕ್ ಮಾತ್ರ ಬರ್ತಾ ಇದ್ರು. ಭೂಲೋಕದಲ್ಲಿರೋರೆಲ್ಲ ಒಳ್ಳೆ ಮನುಷ್ಯರಾಗಿದ್ರು, ಆಯ್ತಾ. ಸೊ 2 ಲೋಕಗಳಲ್ಲಿದ್ರು ಸತ್ಯಯುಗದಲ್ಲಿ. ಆಮೇಲೆ ಏನಾಯ್ತು, ತ್ರೇತಾಯುಗದಲ್ಲಿ 2 ದೇಶದಲ್ಲಿ ಇರಕ್ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ರಾವಣ ಶ್ರೀಲಂಕಾದಲ್ಲಿದ್ದ,
ರಾಮ ಎಲ್ಲಿದ್ದ? ಇಂಡಿಯಾದಲ್ಲಿದ್ದ, ಭಾರತದಲ್ಲಿದ್ದ. ಸೊ 2 ದೇಶಗಳಲ್ಲಿ ಇರಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇವಾಗ ನೆಕ್ಸ್ಟ್ ದ್ವಾಪರ ಯುಗದ ಫ್ಯಾಮಿಲಿ, ಒಂದೇ ಫ್ಯಾಮಿಲಿಯಲ್ಲಿ ಗಾಯದಿಗಳಾಗಿದ್ರು ಅಲ್ವಾ? ಕೌರವರು ಮತ್ತು ಪಾಂಡವರು. ಪಾಂಡವರು ಭಕ್ತರು, ಕೌರವರು ಅಸುರರು ಅಲ್ವಾ? ಸೊ ಒಂದೇ ಫ್ಯಾಮಿಲಿಯಲ್ಲಿ ಇರ್ತಾರಂತೆ ದ್ವಾಪರ ಯುಗದಲ್ಲಿ. ಬಟ್ ಕಲಿಯುಗದಲ್ಲಿ ಎಲ್ಲಿರ್ತಾರೆ ಕೆಟ್ಟೋರು ಒಳ್ಳೆಯವರು? ಪ್ರತಿಯೊಬ್ಬರಲ್ಲೂ ಇರ್ತಾರೆ ಗುರುಜಿ. ಅರಿವೋಲ್, ಎಕ್ಸಾಕ್ಟ್ಲಿ, ನಮ್ಮ ಹೃದಯದಲ್ಲೇ ಇರ್ತಾರೆ. ಎಲ್ಲರೂ ಕೆಟ್ಟೋರು, ಎಲ್ಲರೂ ಒಳ್ಳೆಯವರು. ಯಾಕಂದ್ರೆ ನಾವು ಒಬ್ರೇ ಇವಾಗ ನಾನು ಕಂಪ್ಲೀಟ್ ಕೃಷ್ಣ ಹೇಳ್ತಾನಲ್ಲ ಮೊದಲನೇ 3 ಶ್ಲೋಕಗಳಲ್ಲಿ ದೈವಿ ಗುಣಗಳು ಹೇಳ್ತಾನೆ, ದೈವಿಕ ಗುಣಗಳು. ಅದು ಎಲ್ಲ ಇದೆ ನನ್ನಲ್ಲಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಯಾವ್ದಾದ್ರೂ ಒಂದು ಮಿಸ್ಸಿಂಗ್ ಇರುತ್ತೆ. ನಾವು ತುಂಬಾ ಅತಿ ದೊಡ್ಡ ಭಕ್ತರು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಮಿಸ್ಸಿಂಗ್ ಇರುತ್ತೆ. ಇಲ್ಲ ನನ್ನಲ್ಲಿ ಎಲ್ಲಾ ಗುಣಗಳು ಇದೆ, ಅಲ್ಲಿ ಹೇಳಿರೋ ಗುಣಗಳೆಲ್ಲಾ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಇನ್ಯಾವುದೋ ಅಸುರಕ ಗುಣ ಸೇರಿರುತ್ತೆ, ಒಂದಾದ್ರೂ ಸೇರಿರುತ್ತೆ ಅಲ್ವಾ? ಸೊ ಇದು ನಾವು ಸ್ವಯಂ ಅವಲೋಕನ ಮಾಡ್ಕೋಬೇಕು. ಬೇರೆ ಯಾರು ಬಂದು ಪಾಯಿಂಟ್ ತೋರಿಸಿ ಹೇಳಕ್ ಆಗಲ್ಲ. ಯಾಕಂದ್ರೆ ನಮ್ಮಲ್ಲೂ ಕೆಟ್ಟ ಗುಣಗಳಿದಾವೆ ಅಲ್ವಾ? ಸೊ ನಾವ್ ಇನ್ನೊಬ್ಬರಲ್ಲಿ ಕೆಟ್ಟ ಗುಣ ಏನೇನಿದೆ ಹೇಳಕ್ ಬರಲ್ಲ. ನಾವು ಸ್ವಯಂ ಅವಲೋಕನ ಮಾಡ್ಕೊಂಡು ತಿಳ್ಕೊಬೇಕು, ನಾನು ಎಲ್ಲಿದ್ದೀನಿ, ನನ್ನಲ್ಲಿ ಎಷ್ಟು ದೈವಿಕ ಗುಣಗಳಿದಾವೆ, ನನ್ನಲ್ಲಿ ಎಷ್ಟು ಆಸುರಿಕ ಗುಣಗಳಿದಾವೆ. ಎಷ್ಟು ಈ ಆಸುರಿಕ ಗುಣಗಳು ನಿಮ್ಮಲ್ಲಿ ಜಾಸ್ತಿ ಇದ್ರೆ ಅದನ್ನ ನೀವು ದೈವಿಕ ಗುಣಗಳ ಹಾಕಿ 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 ರೀಪ್ಲೇಸ್ ಮಾಡ್ಬೇಕು ಅದನ್ನ. ಸೊ ಅವಾಗ ಏನಾಗುತ್ತೆ, ಒಂದು ದಿನ ಬರುತ್ತೆ, ಆ ದಿನ ಎಲ್ಲಾ ಆಸುರಿಕ ಗುಣಗಳು ಹೋಗಿರುತ್ತೆ, ಕೃಷ್ಣನ ಪ್ರೀತಿ ಮಾತ್ರ ಇರುತ್ತೆ ಹೃದಯದಲ್ಲಿ ಅಲ್ವಾ? ಕೃಷ್ಣನ ಪ್ರೀತಿ ಮಾತ್ರ ಇದ್ದಾಗ ಹೃದಯದಲ್ಲಿ ಏನಾಗುತ್ತೆ, ಬರೀ ದೈವಿಕ ಗುಣಗಳು ಮಾತ್ರ ಇರುತ್ತೆ. ಅವಾಗ ಆಟೋಮ್ಯಾಟಿಕ್ ಮೋಕ್ಷದ್ವಾರ ಓಪನ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಇವಾಗಿಂದ ಅಂದ್ರೆ ದೈವಿ ಗುಣಗಳು ಕೃಷ್ಣ ಒಂದೇ 3 ಶ್ಲೋಕದಲ್ಲಿ ಮಾತ್ರ ಹೇಳಿದಾನೆ. ಮಿಕ್ಕಿದೆಲ್ಲ ಕೃಷ್ಣ ಹೇಳೋದು ಅಸುರಕ ಗುಣಗಳ ಬಗ್ಗೆನೆ. ಅಂದ್ರೆ ಎಷ್ಟಿರ್ಬೋದು ನೋಡಿ, ಅಸುರಕ ಗುಣಗಳು ದೈವಿ ಗುಣಗಳಿಗಿಂತ ಜಾಸ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ಅಲ್ವಾ? ಪವಿತ್ರ ಪ್ರವೃತ್ತಿಂ ಚ ನಿವೃತ್ತಿಂ ಚ ಜ್ಞಾನ ಚ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಅನುವಾದ. ಅಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ ಇಲ್ಲಿ ಹೇಳಿದಾನೆ, ಶುಚಿತ್ವ ಇಲ್ಲ, ಸನ್ನಡತೆ ಇಲ್ಲ, ಕುಡಿಯೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ, ತಮೋ ಗುಣದಲ್ಲಿರೋರ್ ತರ ಅಲ್ವಾ? ಸೊ ಸತ್ಯವಿರಲ್ಲ. ನೆಕ್ಸ್ಟ್, ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಆಹುರ್ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮ್ಮನ್ಯತ್ ಕಾಮ ಹೈತುಕಂ. ಅನುವಾದ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ದೇವರೇ ಇಲ್ಲ ಅಂತ ಹೇಳ್ತಾರೆ ಆಸುರಕ ಗುಣದವರು ಅಲ್ವಾ? ಇಲ್ಲ ಅದನ್ನೇ ಹೇಳ್ತಿರೋದು ಕೃಷ್ಣ. ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ. ಕೃಷ್ಣ ಆಧಾರ ಸ್ತಂಭ ಅಂತ ನಮಗ್ ಗೊತ್ತು ಅಲ್ವಾ? ಆಧಾರ ಮೂರ್ತಿನೇ ಕೃಷ್ಣ ಈ ಎಲ್ಲ ಜಗತ್ತಿಗೆ. ಆದ್ರೆ ಅವರು ಜಗತ್ತಿಗೆ ಆಧಾರವಿಲ್ಲ ಅಂತ ಹೇಳ್ತಾರೆ, ಅದನ್ನು ನಿಯಂತ್ರಿಸುವ ದೇವರೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಸೊ ಇದು ಅಜ್ಞಾನದಿಂದ ಬರುತ್ತೆ. ಸೊ ಅಸುರರು ಕಂಪ್ಲೀಟ್ ಅಜ್ಞಾನದಲ್ಲಿ ಇರ್ತಾರೆ, ಅವ್ರನ್ನೇ ಅಸುರರು ಅಂತ ಕರೀತಾರೆ. ನೆಕ್ಸ್ಟ್, ಏತಾಂ ದೃಷ್ಟಿಂ ಅವಷ್ಟಾಭ್ಯ ನಷ್ಟಾಮಾನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಃ. ಓದಿ ಮಾತಾಡಿ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಅಲ್ಪ ಬುದ್ಧಿ ಅಂತ ಹೇಳ್ತಾನೆ ಅಲ್ವಾ? ಬುದ್ಧಿ ಇರಲ್ಲ ಅವ್ರಿಗೆ, ಮತ್ತು ಈ ಜಗತ್ತಿನ ಕಾರಣಗಳನ್ನು ಉಗ್ರ ಕರ್ಮ ಅಂತ ಹೇಳಿದಾನೆ ಇಲ್ಲಿ ಕೃಷ್ಣ. ಉಗ್ರ ಕರ್ಮ ಅಂದ್ರೆ ನಾವು ನೋಡ್ಬೋದು, ಜಗತ್ನ ನಾಶ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ, ಆ ನಾಶ ಮಾಡೋ ಕೆಲ್ಸಗಳನ್ನ ಮಾಡ್ತಾರೆ ಆಸುರಿಕ ಗುಣಗಳು ಅಲ್ವಾ? ಉಗ್ರ ಕರ್ಮ ಅಂದ್ರೆ ನಾಶ ಮಾಡೋದು ಹೇಗೆ ಅಂತ ನೋಡ್ತಾ ಇರ್ತಾರೆ ಅಲ್ವಾ? ಸೊ ನೆಕ್ಸ್ಟ್, ಕಾಮನಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತ ಮೋಹಾದ್ ಗೃಹೀತ್ವಾ ಗ್ರಾಹಾನ್ ಪ್ರವರ್ತಂತೆ ಅಶುಚಿ ವ್ರತಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣ ಪ್ರತಿಷ್ಠೆಗಳ
ಉನ್ಮಾದದಲ್ಲಿ ಮೈಮರೆತು ಅಸರಿ ಸ್ವಭಾವದವರು ಕೋಪಗೊಳ್ಳುತ್ತಾರೆ, ಮೋಹಗೊಳ್ಳುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಸುರಿ ಕರ್ಮಗಳಿಗೆ ಬದ್ಧರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಕೃಷ್ಣ, ಈ 4 ನಾವ್ ಯಾವಾಗ ಮಾಡ್ತೀವಿ, ನಾವ್ ಆಟೋಮ್ಯಾಟಿಕ್ ಆಸುರಿಕ ಗುಣದಲ್ಲಿ ಇದೀವಿ ಅಂತ ಅರ್ಥ. ನಮ್ಗೆ ಏನೇ ಒಳ್ಳೆ ಗುಣಗಳಿರ್ಬೋದು, ಅದ್ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಈ 4 ಶಾಸ್ತ್ರದಲ್ಲಿ ಕೊಟ್ಟಿರೋ ಹಾಗೆ, ಅದಕ್ಕೆ ಇಸ್ಕಾನ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್. ಈ 4ನ ನಾವು ಫಾಲೋ ಮಾಡ್ಲೇಬೇಕು ಅಲ್ವಾ. ಏನು ಇಂಟಾಕ್ಸಿಕೇಶನ್, ಕುಡಿಯೋಂಗಿಲ್ಲ, ಸಿಗರೆಟ್ ಸೇದಂಗಿಲ್ಲ, ಕಾಫಿ ಟೀ ಸಹ ನಾವು ಕುಡಿಯೋಂಗಿಲ್ಲ ಅಲ್ವಾ. ಸೊ ಯಾವುದೇ ವಿಧವಾದ ಇಂಟಾಕ್ಸಿಕೇಶನ್ಗೂ ಅಲಾವ್ ಇಲ್ಲ. ಮತ್ತೆ ನೆಕ್ಸ್ಟ್ ಮೀಟ್ ಈಟಿಂಗ್ ಅಲ್ವಾ, ನಾನ್ ವೆಜಿಟೇರಿಯನ್ ಫುಡ್ ನ ತಗೊಳ್ಳೋದು, ಈರುಳ್ಳಿ ಬೆಳ್ಳುಳ್ಳಿ ಸಹ ಅಲಾವ್ ಇಲ್ಲ, ಎಗ್ ಸಹ ಅಲಾವ್ ಇಲ್ಲ ಅಲ್ವಾ. ಸೊ ಇದೆಲ್ಲ ಇಲ್ಲಿ ಯಾವ್ದು ಅಲಾವ್ ಇಲ್ಲ. ಮತ್ತೆ ನೆಕ್ಸ್ಟ್ ಬರೋದು ಗ್ಯಾಂಬ್ಲಿಂಗ್ ಅಲ್ವಾ. ನಾವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ತಿವಿ ದುಡ್ಡನ್ನ, ಬಡ್ಡಿಗೆ ಕೊಡ್ತೀವಿ, ಅದು ಇದು ಈ ತರ ಇದ್ಯಾವುದೂ ಅಲಾವ್ ಇಲ್ಲ. ಮತ್ತೆ ಗ್ಯಾಂಬ್ಲಿಂಗ್, ಕೆಲವರು ಈ ಆಟಗಳನ್ನ ಆಡ್ತಾರೆ ಅಲ್ಲ, ಈ ತರ ಕೆಟ್ಟ ಆಟಗಳನ್ನ ಆಡಿ ದುಡ್ಡು ಕಳ್ಕೊತಾರೆ. ಇದನ್ನು ಸಹ ನಾವು ಗ್ಯಾಂಬ್ಲಿಂಗ್ ಲೆಕ್ಕಕ್ಕೆ ಬರುತ್ತೆ, ಜೂಜು ಲೆಕ್ಕಕ್ಕೆ. ಸೊ ಇದು ಕೂಡ ಅಲಾವ್ ಇಲ್ಲ. ಮತ್ತೆ ಇಲಿಸಿಟ್ ರಿಲೇಶನ್ಶಿಪ್, ಮದುವೆ ಆಚೆ ಯಾವ ಒಂದು ಇಲಿಸಿಟ್ ರಿಲೇಶನ್ಶಿಪ್ ಇರಬಾರ್ದು, ಸ್ತ್ರೀ ಸಂಬಂಧ ಇರಬಾರ್ದು, ಪುರುಷ ಸಂಬಂಧ ಇರಬಾರ್ದು. ಸ್ತ್ರೀಯರಿಗೆ ಕೂಡ ಅನ್ವಯ ಆಗತ್ತೆ ಇದು, ಪುರುಷರಿಗೆ ಮಾತ್ರ ಅಲ್ಲ. ಸೊ ಈ 4 ನಾವ್ ಯಾವಾಗ ಮಾಡ್ತೀವಿ, ನಮ್ಮಲ್ಲಿ ಏನೇ ಗುಣಗಳಿದ್ರು, ಎಷ್ಟು ದೈವಿಕ ಗುಣಗಳಿದ್ರು ಯಾವ್ದೂ ಲೆಕ್ಕಕ್ಕೆ ಬರಲ್ಲ. ಶಾಸ್ತ್ರದಲ್ಲಿ ಕೊಟ್ಟಿರೋದು ಇದು ಅಲ್ವಾ. ಯಾಕೆ ಅಶುಚಿ ಅಶುಚಿ ಎಲ್ಲಿಂದ ಬರುತ್ತೆ, ಪರಸ್ತ್ರೀ ಅಥವಾ ಪುರುಷನ ಸಂಬಂಧ ಇಟ್ಕೊಂಡಾಗ ಅಶುಚಿ ಬರುತ್ತೆ, ಕ್ಲೆನ್ಲಿನೆಸ್ ಹಾಳಾಗೋಗುತ್ತೆ. ಮಾನಸಿಕ ಕ್ಲೆನ್ಲಿನೆಸ್ ಮತ್ತು ದೈಹಿಕ ಕ್ಲೆನ್ಲಿನೆಸ್ ಅಲ್ವಾ, ಇಂಪ್ಯೂರ್ ಅಂತ ಹೇಳ್ತೀವಿ. ದೇಹ ಕೂಡ ಇಂಪ್ಯೂರ್ ಆಗುತ್ತೆ, ಮನಸ್ಸು ಕೂಡ ಇಂಪ್ಯೂರ್ ಆಗುತ್ತೆ. ಸೊ ಅಲ್ಲಿ ಆಮೇಲೆ ಗ್ಯಾಂಬ್ಲಿಂಗ್ ಅಂದ್ರೆ ನಾವು ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಮತ್ತೆ ನಾವು ಕಾನ್ಸ್ಟೆಂಟ್ ಆಗಿ ಗ್ಯಾಂಬ್ಲಿಂಗ್, ಇವಾಗ ಶೇರ್ಸ್ ಅಲ್ಲಿ ಅದು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಗ್ಯಾಂಬ್ಲಿಂಗ್ ಮಾಡಿದ್ರೆ ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ಜೊತೆಗೆ ಕಾನ್ಸ್ಟೆಂಟ್ ಚೆಕ್ ಮಾಡ್ಬೇಕು, ಯಾವ ಸ್ಟಾಕ್ ಮಾರ್ಕೆಟ್ ಹೋಗ್ತಿದೆ, ಮೇಲೆ ಹೋಗ್ತಿದೆ, ಯಾವ್ದು ಕೆಳಗೆ ಬೀಳ್ತಿದೆ ಅಲ್ವಾ. ನಾವ್ ಎಲ್ಲಾ ಕೆಲ್ಸಗಳನ್ನ ಪಕ್ಕಕ್ಕಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ ಕೃಷ್ಣನ್ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತೀವಿ, ಸಾಧ್ಯನೇ ಇಲ್ಲ ಅಲ್ವಾ. ಇಂಟಾಕ್ಸಿಕೇಶನ್ ಮಾಡಿದ್ರೆ ಮತ್ತಲ್ಲಿರ್ತೀವಿ, ನಶೆ ಏರಿರುತ್ತೆ, ಜಪ ಮಾಡಕ್ಕಾಗತ್ತಾ, ಇಲ್ಲ. ಬೆಳಗ್ಗೆ ಬೇಗ ಹೇಳಕ್ಕಾಗತ್ತಾ, ಇಲ್ಲ. ಏಕಾದಶಿ ವ್ರತಗಳನ್ನ ಮಾಡಕ್ಕಾಗತ್ತಾ, ಉಪವಾಸ ಇರಕ್ಕಾಗತ್ತಾ, ಏನೂ ಆಗಲ್ಲ. ಯಾಕಂದ್ರೆ ದಿನ ಕುಡಿಬೇಕು, ಕುಡಿದ್ಮೇಲೆ ಇನ್ನು ನಾನು ಕೇಳಿದ್ದೀನಿ, ನಮ್ ಫ್ರೆಂಡ್ಸ್ ಹೇಳ್ತಾರೆ ಕುಡಿದ್ಮೇಲೆ ಜಾಸ್ತಿ ಹಶ್ವಾಗತ್ತಂತೆ ಅಲ್ವಾ. ಸೊ ಯಾವ ವ್ರತನೂ ಮಾಡಕ್ಕಾಗಲ್ಲ, ಸೊ ಯಾವ ಜಪನೂ ಮಾಡಕ್ಕಾಗಲ್ಲ, ಬೆಳಗ್ಗೆ ಹೇಳಕ್ಕಾಗಲ್ಲ, ಶಾಸ್ತ್ರಾಧ್ಯಯನ ಮಾಡಕ್ಕಾಗಲ್ಲ. ಇದಕ್ಕೆಲ್ಲ ಮನಸ್ಸು ಕಾಮಾಗಿ, ಕುಡಿತಾ ಇದ್ರೆ ಅಥವಾ ಸಿಗರೇಟ್ ಸೇತಾ ಇದ್ರೆ ಮನಸ್ಸು ಕಾಮಾಗಲ್ಲ, ಇನ್ನು ಜಾಸ್ತಿ ಬೇಕು ಅಂತ ಹೇಳುತ್ತೆ. ಕುಡಿತಾ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಆಗಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಹೇಳುತ್ತೆ ಅಲ್ವಾ. ಸೊ ಅವಾಗ ನಾವು ನಮ್ಮ ಕಂಪ್ಲೀಟ್ ಇದನ್ನ ಇಂಬ್ಯಾಲೆನ್ಸ್ ಆಗೋಗುತ್ತೆ, ಇಮೋಷನಲ್ ಇಂಬ್ಯಾಲೆನ್ಸ್. ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ ಅಂದ್ರೆ ಹಿಂಸೆ ಮಾಡೋದು ಅಲ್ವಾ. ಇನ್ನೊಬ್ಬರನ್ನ ಹಿಂಸೆ ಮಾಡಿ, ಇನ್ನೊಂದು ಪ್ರಾಣಿನ ಹಿಂಸೆ ಮಾಡಿ ನಾವು ತಿಂತೀವಿ. ಆ ಪ್ರಾಣಿಯಲ್ಲಿ ಆತ್ಮ ಇರುತ್ತೆ, ಆ ಪ್ರಾಣಿಯಲ್ಲಿ ಪರಮಾತ್ಮ ಇರ್ತಾನೆ ಅನ್ನೋದನ್ನ ಮರ್ತು ನಾವು ಚೆನ್ನಾಗಿ ಹೋಗಿ ಹಿಂಸೆ ಮಾಡಿ ತಿಂತೀವಿ ಅಲ್ವಾ. ಸೊ ಅದೆಲ್ಲ ತಪ್ಪು, ಹಿಂಸೆ ಲೆಕ್ಕಕ್ಕೆ ಬರುತ್ತೆ. ಸೊ ಇದೆಲ್ಲ ನೀವು 4 ಸ್ತಂಭಗಳು ಕಲಿಯುಗದಲ್ಲಿ, ಧರ್ಮ ಸ್ತಂಭಗಳು 4. ಆ 4 ಧರ್ಮ ಸ್ತಂಭಗಳನ್ನ ಹಾಳು ಮಾಡೋದು ಈ 4 ಚಟುವಟಿಕೆಗಳು. ಸೊ ಇದನ್ನ ಯಾವಾಗ ಮಾಡ್ತೀವಿ, ಭಾಗವತಮಲ್ಲಿ ಕೊಟ್ಟಿದ್ದಾರೆ, ಕಲಿಯುಗದಲ್ಲಿ ಧರ್ಮ ನಿಂತಿರೋದು ಬರೀ 4 ಕಾಲಲ್ಲಿ. ಸತ್ಯಯುಗದಲ್ಲಿ ಧರ್ಮಕ್ಕೆ ತುಂಬಾ ಕಾಲಗಳಿತ್ತು, ಎಲ್ಲರೂ ಎಲ್ಲದನ್ನೂ ಫಾಲೋ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಯ್ತು, ದ್ವಾಪರ ಯುಗದಲ್ಲಿ ಕಡಿಮೆ ಆಯ್ತು, ಕಲಿಯುಗದಲ್ಲಿ 4 ಉಳಿದಿರೋದು. ಅದು ಏನು, ಅಹಿಂಸೆ ಮಾಡೋದು, ಇಂಟಾಕ್ಸಿಕ್ ಅಲ್ವಾ. ನಾವು ತಪಸ್ಯ ಮಾಡೋದು, ಆಸ್ಟೆರಿಟಿ, ಬೆಳಗ್ಗೆ ಬೇಗ ಹೇಳ್ಬೇಕು, ಈ ತರ ಎಲ್ಲ ಮಾಡೋದು ತಪಸ್ಯ ಅಲ್ವಾ. ಮತ್ತೆ ಗ್ಯಾಂಬ್ಲಿಂಗ್, ಸತ್ಯ ಹೇಳೋದು. ಇಂಟಾಕ್ಸಿಕೇಶನ್, ಶುಚಿತ್ವನ ಇಲಿಸಿಟ್ ರಿಲೇಶನ್ಶಿಪ್ ಅಂದ್ರೆ ಶುಚಿತ್ವನ ಕಾಪಾಡ್ಕೊಳ್ಳೋದು, ದೇಹ ಮತ್ತೆ ಮನಸ್ಸಿನ ಶುಚಿತ್ವನ ಕಾಪಾಡ್ಕೊಳ್ಳೋದು. ಇದು 4 ಧರ್ಮದ ಸ್ತಂಭಗಳು. ಇದನ್ನ ಯಾವಾಗ ನಾವು ನಾಶ ಮಾಡ್ತಾ ಹೋಗ್ತೀವಿ, ಅವಾಗ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗಲ್ಲ. ನೆಕ್ಸ್ಟ್, ಚಿಂತಂ ಅಪರಿಮೇಯಂ ಚ ಪ್ರಳಯಾಂತಂ ಉಪಾಶ್ರಿತ ಕಾಮಾಪಭೋಗ ಪರಮಾ ಏತವಾದ್ನಿ ಇತಿ ನಿಶ್ಚಿತ ಆಶಾಪಾಶಾಶತೈರ್ಬದ್ಧ ಕಾಮಕ್ರೋಧ ಪ್ರಯಾಣಃ ಇಹಾಂತೆ ಕಾಮಭೋಗಾರ್ಥಂ ಅನ್ಯನ್ಯೇರ್ಥ ಸಂಚಯನ.
ಅನುವಾದ. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಸೊ ಈಗ ನಾನು ಆಗ್ಲೇ ಹೇಳ್ದೆ, ಈ 3 ಅಭ್ಯಾಸ ಇದ್ರೆ ಅದಕ್ಕೆ ಹಣ ಬೇಕು ಅಂತ ಗ್ಯಾಂಬ್ಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕಡಿಮೆ ಟೈಮಲ್ಲಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಅನ್ಯಾಯದ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಲ್ವಾ. ಸೊ ಇದೆಲ್ಲ 4 ಇಂಟರ್ ಕನೆಕ್ಟೆಡ್. ಸೊ ಈ 4 ಫಸ್ಟ್ ನಮ್ಮ ಜೀವನದಿಂದ ನಾವು ತೊಲಗಿಸ್ಕೋಬೇಕು ಅಲ್ವಾ, ಹೇಗಾದ್ರೂ ಮಾಡಿ. ಇನ್ನ ಇಲ್ಲಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಬಯಕೆಗೆ ಬಿದ್ದು ಅಂತ ಹೇಳ್ತಿದ್ದಾನೆ ಅಲ್ವಾ. ಬಯಕೆಯಲ್ಲಿ ಬಿದ್ದು ಬಯಕೆಯ ಬಲಿಯಲ್ಲಿ ಸಿಕ್ಕು ಬಿದ್ದು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೆಲವರಿಗೆ ಏನಿರುತ್ತೆ ಮನ್ಸಲ್ಲಿ, 4ರಿಂದ ಆಚೆ ಬರ್ಬೇಕು ಅಂತ ಇರುತ್ತೆ. ಆದ್ರೆ ಆಸೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದು ತಳ್ತಾ ಹೋಗುತ್ತೆ. ಇರ್ಲಿ ಪರವಾಗಿಲ್ಲ, ಒಂದ್ಸರ್ತಿ ಮಾಡು, ಏನು ಆಗಲ್ಲ ಅಂತ ಮನಸ್ಸು ಹೇಳ್ತಾ ಹೋಗುತ್ತೆ, ನಾವು ಮಾಡ್ತಾ ಹೋಗ್ತೀವಿ ಅಲ್ವಾ. ಎಷ್ಟು ಕೆಲವ್ರಿಗಿರುತ್ತೆ ಮನ್ಸಲ್ಲಿ ಅಲ್ವಾ, ಇದನ್ನೆಲ್ಲ ಬಿಟ್ಬಿಟ್ಟು ಕೂರೋಣ, ಇದೆಲ್ಲ ಬಿಟ್ಬಿಟ್ಟು ಕೃಷ್ಣ ಭಕ್ತಿಯಲ್ಲೇ ನಿರತರಾಗೋಣ ಅಂತ ಇರುತ್ತೆ. ಆದ್ರೆ ಆಗ್ತಾ ಇರಲ್ಲ ಅಲ್ವಾ. ಅಲ್ಲಿ ಜಪ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಜಪ ಮಾಡೋದ್ರಿಂದ ದಿನ ಹರೇ ಕೃಷ್ಣ ಮಹಾಮಂತ್ರ, ಅದಕ್ಕೆ ಪ್ರಭುಪಾದ ಅವ್ರು ಹೇಳಿರೋದು 1 ರೌಂಡ್ ಅಲ್ಲ 16 ರೌಂಡ್ ಜಪ ಮಾಡ್ಬೇಕು ಅಂತ ಹೇಳಿದ್ದಾರೆ. 16 ರೌಂಡ್ ಬರೀ 1.5 hours 2 hours ತಗೊಳುತ್ತೆ ಅಷ್ಟೇ, ಜಾಸ್ತಿ ತಗೊಳಲ್ಲ ಅಲ್ವಾ. ಸೊ ಬೆಳಗ್ಗೆನೆ ಎದ್ದು, ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, 4:15ಗೆ ಮಂಗಳಾರತಿ ಅಟೆಂಡ್ ಮಾಡ್ಬೇಕು. 4 ಗಂಟೆಗೆ ಎದ್ದು ಸ್ನಾನ ಮಾಡಿ 4:15ಗೆ ಮಂಗಳಾರತಿ ಅಟೆಂಡ್ ಮಾಡಿ 5 ಗಂಟೆವರೆಗೂ ಮಂಗಳಾರತಿ. 5 ಗಂಟೆಯಿಂದ ನಾವು ಜಪ ಸ್ಟಾರ್ಟ್ ಮಾಡ್ಬೇಕು. 5 ಗಂಟೆಯಿಂದ ಮ್ಯಾಕ್ಸಿಮಮ್ 7 ಗಂಟೆವರೆಗೂ, ಅಥವಾ 6ವರೆಗೆ ಮುಗಿಯುತ್ತೆ ಕೆಲವ್ರಿಗೆ ಅಲ್ವಾ. ಸೊ 1.5 hours ಅಥವಾ 2 hours ಮ್ಯಾಕ್ಸಿಮಮ್, ಆಯ್ತಾ. ಸೊ 6:30 7 ಗಂಟೆಗೆ ಜಪ ಮುಗಿಸಿ ಆ ನಂತರ ನಾವ್ ಏನೇನ್ ಕೆಲ್ಸಗಳಿದೆ ಅದ್ ಮನೇಲಿ ಮಾಡ್ಕೋಬಹುದು. ಆಮೇಲೆ 8 ಗಂಟೆಗೆ ಭಾಗವತಂ ಏನಿದೆ ಅದನ್ನ ಕೇಳಲೇಬೇಕು. ಭಾಗವತಂ ಪುರಾಣ ಅಥವಾ ಯಾವ್ದಾದ್ರೂ ಒಂದು ಕೃಷ್ಣ ಕಥೆ, ಕೃಷ್ಣ ಶಾಸ್ತ್ರ ಕೇಳಿಸ್ಕೊಳ್ಳೇಬೇಕು. ಓದ್ಬೋದು, ಇಲ್ಲ ಕೇಳ್ಬೇಕು. ಕೇಳೋದು ತುಂಬಾ ಒಳ್ಳೇದು ಅಲ್ವಾ. ಆಮೇಲೆ 9 ಗಂಟೆಗೆ 8 ರಿಂದ 9 ಭಾಗವತಂ ಆದ್ಮೇಲೆ 9 ಗಂಟೆಗೆ ನೀವು ನಿಮ್ ಪ್ರಸಾದ ತಗೊಂಡು ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಆಫೀಸ್ಗೆ ಆಗಿರ್ಬೋದು, ಇನ್ನೇನ ಕೆಲ್ಸಕ್ಕೆ ನೀವು ಹೊರಡ್ಬೋದು ಅಂತ ಪ್ರಭುಪಾದ್ ಹೇಳಿದ್ದಾರೆ. ಇದು ನಾರ್ಮಲ್ ಟೈಮ್ ಟೇಬಲ್ ಅಲ್ವಾ. ಸೊ ಇದನ್ನ ನಾವ್ ಯಾವಾಗ ಫಾಲೋ ಮಾಡ್ತೀವಿ, ಮನೆ ಆಚೆ ಹೋಗೋದ್ರ ಒಳಗೆ ಅಂದ್ರೆ 9 ಗಂಟೆ ಒಳಗೆ ನಮ್ಮ ಈ ಸಾಧನಾ ಟೈಮ್ ಟೇಬಲ್ ಏನ್ ಪ್ರಭುಪಾದ್ ಕೊಟ್ಟಿದ್ರೆ ಇದನ್ನ ನಾವು ಸ್ಟ್ರಾಂಗ್ ಆಗಿ ದಿನ ಫಾಲೋ ಮಾಡಿದ್ರೆ ಇಡೀ ದಿನ ಈ 4 ಚಟುವಟಿಕೆಯಿಂದ ನಾವು ಆಚೆ ದೂರ ಹೋಗ್ಬೋದು. ಕೆಲವ್ರು ಹೇಳ್ಬೋದು, ನಾನ್ ಸಿಗರೇಟ್ ಸೇದಲ್ಲ, ನಾನು ಡ್ರಿಂಕಿಂಗ್ ಮಾಡಲ್ಲ, ನಾನ್ ಹುಟ್ತಾನೆ ವೆಜಿಟೇರಿಯನ್, ನಾನು ಮೀಟ್ ಈಟಿಂಗ್ ಮಾಡಲ್ಲ, ನಾನ್ ಗ್ಯಾಮ್ಲಿಂಗ್ ಎಲ್ಲ ಮಾಡಲ್ಲ, ನಾನ್ ಹೌಸ್ ವೈಫ್, ನಾನ್ ಗೃಹಿಣಿ, ಆಮೇಲೆ ನನ್ಗೆ ಇಲಿಸಿಟ್ ರಿಲೇಶನ್ಶಿಪ್ ಎಲ್ಲ ಇಲ್ಲ, ನಾನ್ ಯಾಕೆ ಮಾಡ್ಬೇಕು ಸಾಧನೆ, ನಾನು ಎಲ್ಲಾನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಅವಾಗ ಮನ್ಸಲ್ಲಿ ಬೇರೆ ಆಸುರಿಕ ಗುಣಗಳು ಬರುತ್ತೆ. ಏನೇನು, ಜಂಬ, ದರ್ಪ ಅಲ್ವಾ. ಕೃಷ್ಣ ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ತರ ಆಸುರಿಕ ಗುಣಗಳು ಬರ್ತಾ ಹೋಗುತ್ತೆ. ಜಂಬ, ದರ್ಪ, ಅಸತ್ಯ ಹೇಳೋದು ಅಲ್ವಾ. ಸೊ ಇದನ್ನ ತುಂಬಾ ಮನಸ್ಸು ಒಳಗಡೆ ಇರೋದು ಕೋಪ, ತಾಪ ಅಲ್ವಾ. ಸೊ ಈ ಗುಣಗಳನ್ನ ನಾವ್ ಹೇಗೆ ಎದುರಿಸ್ಬೇಕು ಮತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್, ಜಪ ಮಾಡಿ ಪ್ರಭುಪಾದ್ ಅವ್ರು ಕೊಟ್ಟಿರುವಂತಹ ಈ ಟೈಮ್ ಟೇಬಲ್ ನ ನಾವು ಫಾಲೋ ಮಾಡ್ಬೇಕು. ಅದರಿಂದ ನಮಗೆ ಒಳ್ಳೇದಾಗತ್ತೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಸಕ್ತ ಕಾಮ ಭೋಗೇಶು ಪತಂತಿ ನರಕೇ ಅಶುಚಃ. ಅನುವಾದ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಕೃಷ್ಣ ಮಾತಾಜಿ. ಗಳಿರೋರು ನರಕಕ್ಕೆ ಬೀಳುತ್ತಾರೆ. ಯಾಕಂದ್ರೆ ಅವರಿಗೆ ಬೇರೆ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರಲ್ಲ. ಆಧ್ಯಾತ್ಮಿಕ ಪ್ರಾಕ್ಟೀಸಸ್ ಏನಿದೆ, ಜಪ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಜೀವನದಲ್ಲಿ ಇಲ್ಲದೆ ಇರುವಾಗ ಅವ್ರ ಬಯಕೆಗಳ ಹಿಂದೆ ಹೋಗಿ ಭ್ರಾಂತಿಯಲ್ಲಿ ಮಾಯೆಯಲ್ಲಿ ಸಿಲುಕಿ ಏನಾಗುತ್ತಾರೆ, ಇಂದ್ರಿಯ ಭೋಗಕ್ಕೆ ಒಳಗಾಗಿ ನರಕಕ್ಕೆ ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಏನ್ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸಾಯುಕ್ತಃ. ಅನುವಾದ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ನಮಸ್ಕಾರ ಗುರುಜಿ. ಹರೇ ಕೃಷ್ಣ ಪ್ರಭು.
ಇಲ್ಲಿ ನೋಡಿ ಹೇಳ್ತಿದ್ದಾನೆ, ಅಹಂಕಾರ, ಬಲ, ದರ್ಪ. ನಾನಾಗ್ಲೇ ಹೇಳ್ದೆ, ಆ 4 ಚಟುವಟಿಕೆ ನಾನ್ ಮಾಡಲ್ಲ ಅಂತ ಹೇಳ್ತಾರೆ ಕೆಲವ್ರು ಗೃಹಿಣಿಯರು. ತುಂಬಾ ಜನ ಹೇಳ್ತಾರೆ, ನಾನ್ ಮನೇಲೇ ಇರ್ತೀನಲ್ಲ, ನಾನು ಎಲ್ಗೂ ಹೋಗಲ್ಲ, ನಾನು ಈ ತರ ಎಲ್ಲ ಮಾಡಲ್ಲ, ಗ್ಯಾಮ್ಲಿಂಗ್ ಮಾಡಲ್ಲ, ಮೀಟ್ ಈಟಿಂಗ್ ಮಾಡಲ್ಲ, ಇಂಟಾಕ್ಸಿಕೇಶನ್ ಮಾಡಲ್ಲ, ಕುಡಿಯಲ್ಲ, ಸಿಗರೆಟ್ ಸೇದಲ್ಲ, ಇಲ್ಲಿಸಿಟ್ ರಿಲೇಶನ್ಶಿಪ್, ಪರಪುರುಷನ ಸಂಬಂಧ ಮಾಡಲ್ಲ, ಪರಸ್ತ್ರೀ ಸಂಬಂಧ ಮಾಡಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂತವ್ರಿಗೆ ಪ್ರಾಬ್ಲಮ್ಸ್ ಏನೇನ್ ಬರುತ್ತೆ, ಇನ್ನ ಜಾಸ್ತಿ ಡೇಂಜರಸ್ ಏನ್ ಗೊತ್ತಾ? ಅಹಂಕಾರ. ಅಟ್ಲೀಸ್ಟ್ ಕಣ್ಣಿಗೆ ಕಾಣೋದು ಅಲ್ವಾ? ಆ 4 ಆಕ್ಟಿವಿಟೀಸ್ ಏನ್ ಹೇಳಿದ್ದಾರೆ, ಪಾಪ ಆಕ್ಟಿವಿಟೀಸ್, ಪ್ರಭುಪಾದ ಏನ್ ಹೇಳಿದ್ದಾರೆ, ಶಾಸ್ತ್ರ ಏನ್ ಹೇಳುತ್ತೆ, ಅದು ಅಟ್ಲೀಸ್ಟ್ ಕಣ್ಣಿಗೆ ಕಾಣಿಸೋದು ಅಲ್ವಾ? ಈಸಿಯಾಗಿ ಅದರಿಂದ ಆಚೆ ಬರ್ಬೋದು. ಕೌನ್ಸಿಲಿಂಗ್ ಹೋದ್ರೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ಹೋದ್ರೆ ಅದರಿಂದ ಈಸಿಯಾಗಿ ಇರ್ಬೋದು. ಆದ್ರೆ ಕಣ್ಣಿಗೆ ಕಾಣದೆ ಇನ್ನೂ ಜಾಸ್ತಿ ಡೇಂಜರ್ ಮಾಡೋದು ಯಾವ್ದು ಗೊತ್ತಾ? ಅಹಂಕಾರ, ದರ್ಪ, ಕಾಮ ಅಂದ್ರೆ ನಮ್ಮ ಒಳಗಿರೋ ಆಸೆಗಳು ಅಲ್ವಾ? ಕ್ರೋಧ, ಕೋಪ, ಇದು ಯಾವ್ದು ಕಣ್ಣಿಗೆ ಕಾಣಲ್ಲ, ಮನಸ್ಸಲ್ಲಿ ಉತ್ಕೊಂಡು ಕೂತಿರ್ತವೆ. ನಮಗ್ ಕೆಲವೊಂದ್ ಸರ್ತಿ ಯಾವ್ದಾದ್ರು ನಮಗ್ ಕೋಪ ಬಡ್ದಿರೋ ಸಿಚುವೇಶನ್ ಬರ್ಲಿಲ್ಲ ಅಂದ್ರೆ ನಮಗ್ ಗೊತ್ತು ಕೂಡ ಆಗಲ್ಲ ನಮ್ಮಲ್ಲಿ ಇಷ್ಟೊಂದು ಕ್ರೋಧ ಇದೆ ಅಂತ ಅಲ್ವಾ? ಸೊ ಇದು ಇನ್ನೂ ಡೇಂಜರಸ್. ಇದನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು ಅಲ್ವಾ? ಇದೆಲ್ಲ ಯಾವಾಗಿರುತ್ತೆ? ಅವಾಗ ನಾವು ಆಸುರಿಕ ಗುಣಗಳಲ್ಲಿರ್ತೀವಿ ಅಲ್ವಾ? ಸೊ ಈ ಗುಣಗಳು ಹೋಗ್ತಾ ಹೋಗ್ತಾ ನಾವು ಹಾಗೆ ಬಿಟ್ರೆ ಏನಾಗುತ್ತೆ, ನಾನೇ ದೇವ್ರು ಅಂತ ನಮಗೆ ಭಾಸವಾಗುತ್ತೆ. ಕೃಷ್ಣನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿದೆ ನೋಡಿ, ದೇವೋತ್ತಮ ಪರಮ ಪುರುಷನ ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಏನೋ ಮಾತನಾಡುತ್ತಾರೆ ಅಲ್ವಾ? ನಮ್ಮ ಧರ್ಮ ಏನಿದೆ, ಪರೋಧರ್ಮ, ಭಕ್ತಿ ಮಾಡೋದು, ಅದನ್ನೇ ನಾವು ಹಳಿದು ಹಾಕ್ತೀವಿ ಅಲ್ವಾ? ಇಲ್ಲಿ ಶಿಶುಪಾಲ ಇಲ್ಲಿ ಹೀಗೆ ಮಾಡ್ತಾನೆ, ಕೃಷ್ಣನ ತುಂಬಾ ಏನೋ ಕೆಟ್ಟ ಮಾತಲ್ಲಿ ಸ್ಟಾರ್ಟ್ ಮಾಡ್ತಾನೆ ಶಿಶುಪಾಲ. ಕೃಷ್ಣನ ಹಾಸ್ಯ ಮಾಡ್ತಾನೆ, ಕೋಪದಿಂದ ಬೈತಾನೆ ಅಲ್ವಾ? ತುಂಬಾ ಚುಚ್ಚಿ ಮಾತಾಡ್ತಾನೆ. ಅವಾಗ ಏನಾಗುತ್ತೆ, ಕೃಷ್ಣ ತಡ್ಕೊಂಡಿರ್ತಾನೆ, ನನ್ ಬಗ್ಗೆ ತಾನೆ ಮಾತಾಡ್ಲಿ, ಎಷ್ಟಾದ್ರೂ ಮಾತಾಡ್ಲಿ. ಆದ್ರೆ ಆಮೇಲೆ ಅವನ ಭಕ್ತರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಕೃಷ್ಣ ತಡ್ಕೊಳ್ಳಿಲ್ಲ, ಏನ್ ಮಾಡ್ತಾನೆ, ಸುದರ್ಶನ ಚಕ್ರ ತಗೊಂಡು ಅವನ್ನ ಸಾಯಿಸ್ತಾನೆ. ಅದಕ್ಕೆ ನಾನು ಹೇಳಿದ್ದು ಆಗ್ಲೇ, ದೈವಿ ಗುಣಗಳಿಗೆ ಕೃಷ್ಣ ಹೇಳ್ತಾನೆ ಅಲ್ಲ, ನನಗೇನಾದ್ರೂ ಮಾಡಿ ಪರವಾಗಿಲ್ಲ, ಆದ್ರೆ ನನ್ನ ಭಕ್ತರಿಗೇನಾದ್ರೂ ಹಿಂಸೆ ಆದ್ರೆ, ಅಥವಾ ನನ್ನ ಭಕ್ತರಾಗೋಕ್ ಮನಸ್ಸು ಮಾಡಿರ್ತಾರಲ್ಲ ಅವ್ರಿಗೇನಾದ್ರೂ ಹಿಂಸೆ ಆದ್ರೆ, ನಾನು ಯಾವತ್ತೂ ನಿನಗೆ ಪ್ರಾಪ್ತಿ ಆಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಹಿಂಸೆಯ ತತ್ವ ಅದು. ಅಹಿಂಸೆ ಅಂದ್ರೆ ಬರೀ ಹೊಡಿಬಾರ್ದು, ಸಾಯಿಸ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು, ಇದೆಲ್ಲ ಒಂದು ಹಂತದ ಅಹಿಂಸೆ. ನಿಜವಾದ ಅಹಿಂಸೆ ಒಬ್ಬರ ಆಧ್ಯಾತ್ಮಿಕ ಪ್ರೋಗ್ರೆಸ್ನ, ಆಧ್ಯಾತ್ಮಿಕ ಜೀವನವನ್ನ ನಾವು ತಡಿಬಾರ್ದು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ ಇಲ್ಲಿ, ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಮಾಂ ಅಪ್ರಪ್ಯಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಓದಿ ಮಾತಾಜಿ ಅನುವಾದ. ಕುಂತಿ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಮೋಕ್ಷ ದ್ವಾರ ಕಂಪ್ಲೀಟ್ ಕ್ಲೋಸ್ ಆಗ್ಬಿಡುತ್ತೆ ಇಂಥವ್ರಿಗೆ ಅಲ್ವಾ? ಸೊ ಮತ್ತೆ 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 ಇದನ್ನೇ ಈ ತರ ಜನ್ಮಗಳಲ್ಲೇ ಪಡ್ಕೊಂತಾರೆ ಆಯ್ತಾ? ಸೊ ಒಳ್ಳೆ ಜನ್ಮ ಜಾಸ್ತಿ ನಾವು ಅಸುರ ಚಟುವಟಿಕೆ ಮಾಡಿದ್ರೆ ನಾವು ಅಸುರರಾಗೇ ಜನ್ಮ ಪಡ್ಕೊಂಡು ಹೋಗ್ತೀವಿ ಅಲ್ವಾ? ನೀಚ ಕುಟುಂಬದಲ್ಲಿ ಹುಟ್ಟೋದು, ಯಾವ್ದೋ ಕೊಲೆಗಾರನಾಗಿ ಹುಟ್ಟೋದು, ಈ ತರ. ನಾವು ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಹೋದ್ರೆ ನಮ್ಗೆ ಕೃಷ್ಣ ಹೋಗ್ತಾ ಹೋಗ್ತಾ ಒಳ್ಳೆ ಜನ್ಮಗಳನ್ನ ಕೊಡ್ತಾನೆ ಅಲ್ವಾ? ಅಂದ್ರೆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿಸೋದಾಗಿರ್ಬೋದು ಅಲ್ವಾ, ದೊಡ್ಡ ಸಾಧನೆ ಮಾಡೋದಾಗಿರ್ಬೋದು, ಆಮೇಲೆ ಭಕ್ತಿ ಮಾಡೋದಾಗಿರ್ಬೋದು, ಈ ತರ ಅಲ್ವಾ? ಸೊ ಕ್ರಮೇಣ ನಾವ್ ಏನ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜನ್ಮ ನಿರ್ಧಾರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೃಷ್ಣ ಏನ್ ಹೇಳ್ತಿದ್ದಾನೆ, ನರಕಾಸ್ಯೇದಂ ದ್ವಾರಂ ನಾಶನಮಾತ್ಮನ ಕಾಮಕ್ರೋಧಸ್ತಥಾ ಲೋಭಸ್ತಸ್ಮಾದೇತಾತ್ರಯಂ ತ್ಯಜೇತ್. ಸೊ ಇಲ್ಲಿ ಕೃಷ್ಣ 3 ಗೇಟ್ಸ್ ಹೇಳ್ತಿದ್ದಾನೆ. ನರಕಕ್ಕೆ 3 ದ್ವಾರಗಳು. ಯಾವ್ಯಾವ 3 ದ್ವಾರಗಳು? ಕಾಮ, ಕ್ರೋಧ, ಲೋಭ. ಕಾಮ ಅಂದ್ರೆ ಆಸೆ, ನಮ್ಮ ಮನಸ್ಸಿನಿಂದ ಬರೋ ಆಸೆಗಳನ್ನ ನಾವು ಕಾಮ ಅಂತ ಕರಿತೀವಿ. ಕಾಮದಿಂದ ಬರೋದು ಕ್ರೋಧ. ಕಾಮ ಅಂದ್ರೆ ಆಸೆಗಳು ಯಾವಾಗ ಈಡೇರಲ್ವೋ ಅವಾಗ ಅದು ಕ್ರೋಧವಾಗಿ ಬದಲಾಗುತ್ತೆ. ಇವಾಗ ನನ್ಗೇನೋ ಬೇಕು, ಯಾವ್ದೋ ಒಂದು ಫೋನ್ ಬೇಕು ಅಂತ ಇರುತ್ತೆ, ಹೊಸ ಮಾಡೆಲ್ ಫೋನ್, ಅದು ಆಸೆ, ಬೇಕು ಬೇಕು ಅಂತ ಹೇಳೋದು ಕಾಮ ಅಂತ ಆಗುತ್ತೆ. ಜಾಸ್ತಿ ಸ್ಟ್ರಾಂಗ್ ಆಗಿ ಆಸೆ ಪಟ್ರೆ ಅದು ಕಾಮ. ಅದು ಸಿಗ್ಲಿಲ್ಲ, ಆ ಫೋನ್ ನಮಗ್ ಸಿಗ್ಲಿಲ್ಲ ಅಂದ್ರೆ ಅದು ಕ್ರೋಧವಾಗಿ ಬದಲಾಗುತ್ತೆ ಅಲ್ವಾ? ಅಯ್ಯೋ ನನಗ್ ಸಿಗ್ಲಿಲ್ವಲ್ಲ ಅಲ್ವಾ? ಸೊ ಅಕಸ್ಮಾತ್ ಸಿಕ್ರೆ
ಅದು ಲೋಭವಾಗಿ ಬದಲಾಗುತ್ತೆ. ನೆಕ್ಸ್ಟ್ ಮಾಡೆಲ್ ಫೋನ್ ಬಂದ್ರೆ ಅಯ್ಯೋ ಇದು ಹಳೇದಾಯ್ತು ನನಗೆ ಅದು ಬೇಕು ಅಲ್ವಾ. ಸೊ ಅದು ಗ್ರೀಡ್, ಲೋಭವಾಗಿ ಬದಲಾಗುತ್ತೆ. ಸೊ ಕಾಮ, ಕ್ರೋಧ, ಲೋಭ ಮೂರು ನರಕದ ದ್ವಾರಗಳು. ಇದರಿಂದ ನಾವ್ ಯಾವಾಗ ಆಚೆ ಬರ್ತೀವಿ ಮಾತ್ರ ನಮ್ಗೆ ಮೋಕ್ಷ ದ್ವಾರ ಪ್ರಾಪ್ತಿ ಆಗುತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಕಾಮ, ಕ್ರೋಧ, ಲೋಭ ನಿಜವಾದ ಆಸುರಿಕ ಗುಣಗಳು. ಇದರಿಂದ ನಾವು ಫಸ್ಟ್ ಆಚೆ ಬರ್ಬೇಕು ಅಲ್ವಾ, ಯಾಕಂದ್ರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ನೆಕ್ಸ್ಟ್ ಏನ್ ಹೇಳ್ತಾನೆ, ಏತೈರ್ವಿಮುಕ್ತ ಕೌಂತೆಯ ತಮೋದ್ವಾರ ಸ್ತ್ರೀಭಿರ್ನರ ಆಚರತಿ ಆತ್ಮನಾಶ್ರೇಯಸ್ತೋ ಯಾತಿ ಪರಾಂ ಗತಿಂ. ಅನುವಾದ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ವಂದನೆಗಳು ಗುರುಜಿ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಹೇಳ್ತಾನೆ ನೋಡಿ, ನಾವ್ ಯಾವಾಗ ಈ ಮೂರು ಗುಣಗಳಿಂದ ಆಚೆ ಬರ್ತೀವಿ, ಕಾಮ, ಕ್ರೋಧ, ಲೋಭ, ಅಂದ್ರೆ ನರಕ ದ್ವಾರನ ಕಂಪ್ಲೀಟ್ ಮುಚ್ಬೇಕು. ಮೂರು ಗುಣಗಳಿಂದ ನಾವು ಕಂಪ್ಲೀಟ್ ವಿಮುಕ್ತರಾದಾಗ ಏನಾಗುತ್ತೆ, ಕ್ರಮೇಣ ನಮಗೆ ಗುರುವಿನ ಇದು ಆಶ್ರಯ ಸಿಗುತ್ತೆ ಅಲ್ವಾ. ಆಶ್ರಯ ಸಿಕ್ಕು ನಾವು ಮೋಕ್ಷ ಮಾರ್ಗದಲ್ಲಿ ನಡೆಯಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್, ನೇರ ಒಂದೇ ಸರ್ತಿ ಹೋಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಗುರುವಿನ ಆದೇಶಗಳ ಅನುಸಾರ ನಾವು ನಮ್ಮ ಲೈಫ್ನ ಬದುಕ್ತಾ ಹೋಗ್ಬೇಕು ಅಲ್ವಾ. ಫಸ್ಟ್ ಸ್ಟೆಪ್ ಆಕ್ಸೆಪ್ಟೆನ್ಸ್ ಆಫ್ ಸ್ಪಿರಿಚುವಲ್ ಮಾಸ್ಟರ್. ಗುರುವನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ. ಗುರುವನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಶಾಸ್ತ್ರಗಳ ಬಗ್ಗೆ ಇನ್ನೂ ಜಾಸ್ತಿ ಜ್ಞಾನ ಕೊಡ್ತಾ ಹೋಗ್ತಾರೆ. ನಾವೆಲ್ಲರೂ ಇವಾಗ ಗುರುವಿನ ಆಕ್ಸೆಪ್ಟ್ ಮಾಡ್ಕೊಂಡಿದೀವಿ. ನೀವೆಲ್ಲರೂ ಪ್ರಭುಪಾದ್ನ ಆಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಶಾಸ್ತ್ರಾಭ್ಯಾಸಕ್ಕೆ ಬಂದಿರೋದು, ಭಗವದ್ಗೀತೆ ಕ್ಲಾಸ್ ಕೇಳಕ್ ಬಂದಿರೋದು. ಯಾಕೆ ಹೇಳಿ, ಪ್ರಭುಪಾದ್ ಅವರೇ ನಮ್ಮ ಗುರುಗಳು. ಅವ್ರನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂಡಿರೋ ಕಾರಣ ನಾವು 4ನೇ ಚಾಪ್ಟರ್ಲ್ಲೇ ಹೇಳ್ತೀವಿ ಪ್ರಭುಪಾದ್ ಅವ್ರ ನಮ್ಮ ಗುರುಗಳು ಅಂತ ಅಲ್ವಾ. ಸೊ ಇನ್ನೂ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ 18 ದಿನಗಳ ಕಾಲ ಅಂದ್ರೆ ನೀವೆಲ್ಲರೂ ಪ್ರಭುಪಾದನ್ನ ನಿಮ್ಮ ಗುರುಗಳು ಅಂತ ನೀವು ಆಕ್ಸೆಪ್ಟ್ ಮಾಡಿದೀರಾ. ಅದ್ರ ನೆಕ್ಸ್ಟ್ ಸ್ಟೆಪ್ ಏನು, ಸ್ಟಡಿ ಆಫ್ ದ ವೇದಾಸ್, ಅಂದ್ರೆ ಭಗವದ್ಗೀತೆನ ನೀವು ಸ್ಟಾರ್ಟ್ ಮಾಡಿದಿರಾ ಅಭ್ಯಾಸ ಮಾಡಕ್ಕೆ ಅಲ್ವಾ. ಸೊ ಆಲ್ರೆಡಿ 2 ಸ್ಟೆಪ್ ನೀವು ತಗೊಂಡಾಗಿದೆ. ನೆಕ್ಸ್ಟ್ ಬರೋದು ಆಸ್ಟೆರಿಟಿ, ತಪಸ್ಯ, ರೂಲ್ಸ್ ನ ಫಾಲೋ ಮಾಡೋದೇ ನೆಕ್ಸ್ಟ್ ಸ್ಟೆಪ್. ಜಪ ಮಾಡಿ ರೌಂಡ್ ಅಲ್ವಾ, ಈ ತರ ನಾನ್ ವೆಜಿಟೇರಿಯನ್ ಬಿಡ್ಬೇಕು, ಈ ತರ ಮಾಡೋದನ್ನ ಆಸ್ಟೆರಿಟಿ. ಅದು ನಿಧಾನವಾಗಿ ಜಪ ಯಾವಾಗ 16 ರೌಂಡ್ ಆಗುತ್ತೋ ಈ ಮಿಕ್ಕಿದ್ದನ್ನ ಆಟೋಮ್ಯಾಟಿಕ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನಾವು 1 ರೌಂಡ್ ಇಂದ ಇವಾಗ ಜಪ ಸ್ಟಾರ್ಟ್ ಮಾಡಿದೀವಿ. ಸೊ ಇವಾಗ 2, 4 ಏಕಾದಶಿ, ಇವತ್ತು ಏಕಾದಶಿ ತುಂಬಾ ಒಳ್ಳೆ ದಿನ. ಜಪ ಮಾಡಕ್ ಯಾರ್ಯಾರಿಗೆ ಆಗ್ತಾ ಇಲ್ವೋ ಅವ್ರು ಇವತ್ತು ಕೃಷ್ಣನ ಕುರಿತು ಪ್ರಾರ್ಥನೆ ಮಾಡ್ಬೇಕು. ಇವತ್ತು ತುಂಬಾ ಫೇವ್ರೇಟ್ ದಿನ, ಕೃಷ್ಣನ್ಗೆ ಅತಿ ಇಷ್ಟವಾದ ದಿನ ಏಕಾದಶಿ. ಪ್ರತಿ ಏಕಾದಶಿ, ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ, ಕೃಷ್ಣನ್ಗೆ ತುಂಬಾ ಇಷ್ಟವಾಗೋ ದಿನ ಏಕಾದಶಿ ಅಲ್ವಾ. ಸೊ ಇವತ್ತು ನಾವು ಕೃಷ್ಣನ್ ಕುರಿತು ಪ್ರಾರ್ಥನೆ ಮಾಡಿದ್ರೆ, ಕೃಷ್ಣ ನನಗ್ 1 ರೌಂಡ್ ಕೂಡ ಜಪ ಮಾಡಕ್ ಆಗ್ತಾ ಇಲ್ಲ, ದಯವಿಟ್ಟು ನನಗ್ ಸಹಾಯ ಮಾಡು ಅಂತ ನಾವ್ ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಕೃಷ್ಣ ಅವಾಗ ಇನ್ನು ನಮಗೆ 1 ರೌಂಡ್ ಸಹಾಯ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾನೆ. ಆಮೇಲೆ ಆಲ್ರೆಡಿ 1 ರೌಂಡ್ ಜಪ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಡಬಲ್ ಮಾಡಪ್ಪ, 2 ರೌಂಡ್ ಮಾಡಕ್ ಅವಕಾಶ ಮಾಡ್ಕೊಡು, ಇಲ್ಲ 4 ರೌಂಡ್ ಮಾಡಕ್ ಅವಕಾಶ ಮಾಡ್ಕೊಡು, ಇಲ್ಲ ಡೈರೆಕ್ಟ್ 16 ರೌಂಡ್ ಮಾಡಕ್ ಅವಕಾಶ ಮಾಡ್ಕೊಡು ಅಂತ ನಾವು ಕೇಳ್ಬೇಕು. ಸೊ 16 ನಾವು ರೀಚ್ ಆಗ್ಬೇಕು. 16 ನಾವು ರೀಚ್ ಆದಾಗ ಕೆಟ್ಟ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ತಪಸ್ಯಗಳನ್ನ, ರೂಲ್ಸ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಸೆನ್ಸ್ ಕಂಟ್ರೋಲ್, ಅದಾದ್ಮೇಲೆ ಸ್ಪಿರಿಚುವಲ್ ನಾಲೆಜ್, ಅದಾದ್ಮೇಲೆ ಕೃಷ್ಣ ಸಿಗ್ತಾನೆ, ರಾಧಾಕೃಷ್ಣ ಅಲ್ವಾ. ಸೊ ಇದೆಲ್ಲ ಗುರುವಿನ ನೇತೃತ್ವದಲ್ಲೇ ಆಗ್ಬೇಕು. ಶ್ರೀಲ ಪ್ರಭುಪಾದ್ ಅವರೇ ನಮ್ಮ ಗುರುಗಳಾದ ಕಾರಣ ಅವರ ನೇತೃತ್ವದಲ್ಲಿ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್ ಏನ್ ಹೇಳ್ತಾನೆ ಕೃಷ್ಣ, ಶಾಸ್ತ್ರವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಈಗ ನಾವು ಹಿಂದಿನ ಶ್ಲೋಕದಲ್ಲಿ ಶಾಸ್ತ್ರದ ಮಹತ್ವ ಬಗ್ಗೆ ಹೇಳಿದ್ವಿ. ಶಾಸ್ತ್ರ ಯಾಕೆ ಇಂಪಾರ್ಟೆಂಟ್ ಅಲ್ವಾ. ಫಸ್ಟ್ ಸ್ಟೆಪ್ ಪ್ರಭುಪಾದ್ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ, ಗುರುವಿನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್ ಇರೋದೇ ಶಾಸ್ತ್ರಾಧ್ಯಯನ ಅಂತ ಹೇಳ್ತಾರೆ ಇಲ್ಲಿ ಅಲ್ವಾ. ಶಾಸ್ತ್ರಾಧ್ಯಯನ ಮಾಡ್ಬೇಕು. ಯಾಕೆ ಶಾಸ್ತ್ರಾಧ್ಯಯನ ಮಾಡ್ಬೇಕು? ಅಕಸ್ಮಾತ್ ನಾವು ಶಾಸ್ತ್ರ ವಿಧಾನಗಳು ಗೊತ್ತಿಲ್ಲ ಅಂದ್ರೆ ಏನಾಗತ್ತೆ, ಯಾರು ಶಾಸ್ತ್ರ ವಿಧಿಗಳನ್ನ ತ್ಯಜಿಸ್ತಾರೋ, ಗೊತ್ತು ಮಾಡ್ಕೊಳ್ದೆ ಅವ್ರ ಜೀವನನ ಅವ್ರಿಗೆ ಹೇಗ್ ಬೇಕೋ ಆಗ ಅವರು ಮಾಡ್ತಾರೋ, ಜೀವನ ಮಾಡ್ತಾರೋ, ಅವರು ಅವ್ರಿಗೆ ಬೇಕಾದಾಗೆ ವರ್ತತೆ ಕಾಮಕಾರತಃ, ಅವ್ರಿಗೆ ಬೇಕಾದಾಗ ಅವ್ರು ನಡ್ಕೋತಾರಲ್ಲ ಜೀವನದಲ್ಲಿ, ಅವ್ರಿಗೇನಾಗುತ್ತೆ, ನಸಾ ಸಿದ್ಧಿಂ ಅವಾಪ್ನೋತಿ, ಅವ್ರಿಗೆ ಯಾವ ಸಿದ್ಧಿನೂ ಆಗಲ್ಲ ಅಲ್ವಾ. ಅವ್ರಿಗೆ ಯಾವ ಸಿದ್ಧಿನೂ ಆಗಲ್ಲ, ಬರೀ ಯಾವ ಕರ್ಮ ಮಾಡಿದ್ರು ಅದರ ಪರಿಪೂರ್ಣ ಫಲ ಕೂಡ ಅವ್ರಿಗೆ ಸಿಗಲ್ಲ ಅಲ್ವಾ. ಇವಾಗ ಅವ್ರು ಚೆನ್ನಾಗಿ ಓದ್ತಾರೆ, ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ,
ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಕೂಡ ಬರಲ್ಲ, ಒಳ್ಳೆ ರ್ಯಾಂಕ್ ಕೂಡ ಬರಲ್ಲ. ಯಾಕಂದ್ರೆ ಅವರ ಜೀವನದಲ್ಲಿ ಅವರ ಶಾಸ್ತ್ರನ ಕಂಪ್ಲೀಟ್ ಆಗಿ ತ್ಯಜಿಸ್ಬಿಟ್ಟಿದ್ದಾರೆ ಅಲ್ವಾ. ಸುಖ ಸಿಗಲ್ಲ, ನ ಸ ಸಿದ್ಧಮವಾಪ್ನೋತಿ ನ ಸುಖಂ, ಸುಖ ಕೂಡ ಸಿಗಲ್ಲ, ನ ಪರಾಂಗತಿಂ, ಮೋಕ್ಷ ಕೂಡ ಸಿಗಲ್ಲ, ಪರಮಾಗತಿ ಕೂಡ ಸಿಗಲ್ಲ. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಶಾಸ್ತ್ರಾಭ್ಯಾಸ ತುಂಬಾ ಇಂಪಾರ್ಟೆಂಟ್. ಶಾಸ್ತ್ರ ಅಂದ್ರೆ ಯಾವುದು? ಶ್ರೀಮದ್ ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತಂ. ಇವ್ ಎರಡನ್ನ ನಾವು ಜಾಸ್ತಿ ಫಸ್ಟ್ ಅಭ್ಯಾಸ ಮಾಡ್ಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ತುಮಿರ್ಹಸಿ. ಅನುವಾದ ಯಾರಾದ್ರೂ? ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಶಾಸ್ತ್ರ ಓದ್ದಾಗ, ಭಗವದ್ಗೀತೆ ಓದ್ದಾಗ್ಲೇ ನಮ್ಗೆಲ್ರಿಗೂ ಗೊತ್ತಾಗಿದ್ದು ಅಲ್ವಾ ಮೋಕ್ಷ ಮಾರ್ಗ ಏನು ಅಂತ. ಅದಕ್ ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ, ನನಗಂತೂ ಗೊತ್ತಿರ್ಲಿಲ್ಲ ಭಗವದ್ಗೀತೆ ಓದಕ್ ಮುಂಚೆ ಅಲ್ವಾ. ಸೊ ಓದ್ದಾಗ ನಮ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಸಹಾಯ ಆಗತ್ತೆ. ತಿಳ್ಕೊಂಡ್ಮೇಲೆ ಆ ಜ್ಞಾನದಿಂದ ನಮ್ ಜೀವನನ ನಾವು ಹೇಗ್ ಬದಲಾಯಿಸ್ಕೋತೀವೋ ಹಾಗೆ ನಾವು ಮೋಕ್ಷ ಮಾರ್ಗದಲ್ಲಿ ನಡೆದು ದೇವ್ರಿಗೆ ಹತ್ರ ಆಗ್ತಾ ಹೋಗ್ತೀವಿ. ಆನಂತರ ದೇವ್ರು ನಮ್ಗೆ ಸಿಗ್ತಾರೆ. ಓಕೆ, ಹರೇ ಕೃಷ್ಣ. ಏನಾದ್ರೂ ಕ್ವೆಶನ್ಸ್ ಇದೆಯಾ ಯಾರಿಗಾದ್ರೂ? ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ? ಓಕೆ. ಇವತ್ತು ನಾನು ಆಗ್ಲೇ ಹೇಳ್ದ ಹಾಗೆ ಏಕಾದಶಿ ಕಾರಣ ದಯವಿಟ್ಟು ಜಪ ಜಾಸ್ತಿ ಮಾಡಕ್ ಟ್ರೈ ಮಾಡಿ. ಜಪ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ರೌಂಡ್ ಆದ್ರೂ ಮಾಡ್ಲೇಬೇಕು ಇವತ್ತು ಏಕಾದಶಿ ಆದ ಕಾರಣ. ಆಮೇಲೆ ಏನೇ ತಿಂದ್ರು ಇವತ್ತು ಆಕ್ಚುಲಿ ಉಪವಾಸ ಮಾಡ್ಬೇಕು. ಏನಾದ್ರು ತಿನ್ನಂಗಿದ್ರೆ ಹಣ್ಣು, ಈ ತರ ತರಕಾರಿ, ಹಾಲು, ಮತ್ತೆ ಸಬ್ಬಕ್ಕಿ ಅಲ್ವಾ, ಸಾಬುದಾನ ತಿನಿಸುಗಳನ್ನ ತಿನ್ಬೇಕು. ಇದು ಏನು ತಿನ್ಬಾರ್ದು, ಧಾನ್ಯಗಳೇನು ತಿನ್ಬಾರ್ದು, ಸಾಸಿವೆ ಸಹ ತಿನ್ಬಾರ್ದು, ಎಣ್ಣೆ ಕೂಡ ತಿನ್ಬಾರ್ದು. ನಾರ್ಮಲ್ ಇವಾಗ ರೈಸ್ ಬ್ರಾನ್ ಆಯಿಲ್ ಅದೆಲ್ಲ ತಿನ್ಬಾರ್ದು ಆಕ್ಚುಲಿ. ಬಟ್ ದಟ್ಸ್ ಓಕೆ, ನಿಮ್ಗೆ ಮಾಡಕ್ಕಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಜಪ ಜಾಸ್ತಿ ಮಾಡ್ಬೇಕು ಇವತ್ತು. ಬಟ್ ಆಮೇಲೆ ಏನೇ ತಿಂದ್ರು ದಯವಿಟ್ಟು ದೇವ್ರಿಗೆ ಇಟ್ಬಿಡ್ತೀನಿ. ಇವತ್ತು ಪ್ರಸಾದ ಮಾತ್ರ ತಿನ್ನಿ. ಏಕಾದಶಿ ಅಟ್ಲೀಸ್ಟ್ ಏಕಾದಶಿ ದಿನ ಆದ್ರೂ ನಾವು ಏನೇ ತಿಂದ್ರು ನೀರು ಸಹ ದೇವ್ರಿಗೆ ಅರ್ಪಿಸಿ ಪ್ರಸಾದದ ನೀರನ್ನೇ ಕುಡಿಬೇಕು ಅಲ್ವಾ. ಏಕಾದಶಿ ದಿನ ಅಟ್ಲೀಸ್ಟ್ ಪ್ರಾರ್ಥನೆ ಜಾಸ್ತಿ ಮಾಡಿ. 16 ರೌಂಡ್ ಬೇಗ ರೀಚ್ ಆಗೋ ಹಾಗೆ, 1 ರೌಂಡ್ ದಿನ ಸ್ಟಡಿಯಾಗಿ ಮಾಡೋ ಹಾಗೆ ಪ್ರಾರ್ಥನೆ ಮಾಡಿ ಅಲ್ವಾ. ಸೊ ಜಪ ಮಾಡ್ಲೇಬೇಕು ಇವತ್ತು. ನೀವ್ ಏನ್ ಕೆಲಸ ಇದ್ರು, ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ರು ಎಲ್ಲಾ ಪಕ್ಕಕ್ಕಿಟ್ಟು ಇವತ್ತು 1 ರೌಂಡ್ ಜಪ ಮಾಡಿ, ಪ್ರಾರ್ಥನೆ ಜಾಸ್ತಿ ಮಾಡಿ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ವಾ ಪ್ರಸಾದ ತಿನ್ನಕ್ ಮಾತ್ರ ಪ್ರಯತ್ನ ಮಾಡಿ ಇವತ್ತು. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್. ಲಲಿತಾ ಹರೇ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೂ ಶ್ಲೋಕದ ಕ್ಲಾಸ್ಗೆ ಸ್ವಾಗತ. ನಾವು ನೆನ್ನೆ ಕಲ್ತಿದ್ದನ್ನು ಒಂದ್ಸಲಿ ರಿವೈಸ್ ಮಾಡಿ ಮತ್ತೆ ಎಲ್ಲ ಒಂದ್ಸಲಿ ರಿವೈಸ್ ಮಾಡೋಣ. ಹರೇ ಕೃಷ್ಣ. ನನಗೆ ಯಾಕೆ ಹರೇ ಕೃಷ್ಣ ಕಾಣುತ್ತಲ್ಲ? ಕಾಣಿಸ್ತಿದೆ ಮತ್ತೆ. ಯಾಕೋ ನಮ್ದು ಯಾವ್ದು 15 ಆಗಿತ್ತು. ಈ ಶ್ಲೋಕನ ರಿವೈಸ್ ಮಾಡಿ ಮತ್ತೆ ಎಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡೋಣ. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಸ್ಮೃತಿ ಜ್ಞಾನಮಪೋಹನಂ ಚ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ
वेदैश्च सर्वैरहं अहमेव वेद्यो वेदान्तकृद्वेदविदेव चाहम् वेदान्त वेदान्तकृद्वेदविद्येव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानम् अपोहनं च सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहम् वेदैश्च सर्वैरहमेव वेद्यो वेदान्तकृद्वेदविद्येव चाहम् सर्वस्य चाहं हृदि सन्निविष्टो मत्तः स्मृतिज्ञानम् अपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविद्येव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानम् अपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविद्येव चाहम् ಧನ್ಯವಾದ. ಇವಾಗ ಯಾರ್ಯಾರಿಗೆ ಇಷ್ಟ ಇದೆಯೋ ಹೇಳ್ಬೋದು. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಃ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಧೃತರಾಷ್ಟ್ರ ಉವಾಚ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ತವಃ ಮಮ ಕಾಮ ಪಾಂಡವಾಶ್ಚೈವ ಕಂ ಕುರುತ್ವ ಸಂಜಯಃ. ಹರೇ ಕೃಷ್ಣ ಮಾತಾಜಿ. ಹೇಳಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ಅಂತರ ಪ್ರಾಪ್ತಿರ್ಧೀರಂತತ್ತನಾಮಹ್ಯತಿ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸಹೃದಂ ಸರ್ವಭೂತಾನಾಂ ಧಾತ್ವಾ ಮಾಂ ಕಾಂತಿಂ ಶಾಂತಿಂ ಮುಚ್ಯತಿ. ಅಂತಕಾಲೇ ಚ ಮಾಂ ಯೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯಃ. ಮನ್ಮನಾ ಭವ ಮನ್ಭಕ್ತೋ ಮಧ್ಯಾಚಿ ಮಾಂ ಸಮಸ್ಕುರು ಮಾಂ ವೇವ ಸ್ವಶೀ ಯುಕ್ತವಂ ಆತ್ಮಾನಂ ಮತ್ತ ಪರಾಯಣಃ. ಅಹಂ ಸರ್ವಸ್ಯ ಪ್ರಭುಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಾ ಸಮನ್ವಿತಃ. ಸರ್ವಸ್ಯ ಜಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದ್ಯಶ್ಚ ಸರ್ವೇ ಅಹಂ ಏವ ವೇದ್ಯೋ ವೇದಾಂತಕೃತ್ ವೇದವಿದ್ಯೇವ ಜಾಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಯಾರು ಹೇಳ್ತೀರಾ? ಹರೇ ಕೃಷ್ಣ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಶ್ಲೋಕ 1. ಧೃತರಾಷ್ಟ್ರ ಉವಾಚ
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಂ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯಃ ಸಂಶಯಃ ಮನ್ಮನಾ ಭವ ಮದ್ಭಕ್ತಾ ಯದ್ಯದ್ ಮಧ್ಯಾಜಿ ಮತ್ ಪ್ರಭುಜಿ ಮಧ್ಯದೇ ನಮಸ್ಕುರು ಮಮ ಏವಶ್ಯತಿ ಯುಕ್ತೇವಂ ಅತ್ಯಾರು ಮತ್ಪರಾಯಣ ಆತ್ಮಾನಂ ಮತ್ಪರಾಯಣ ಯಾರಂ ಮತ್ಪರಾಯಣ ಅಹಂ ಸರ್ವಸ್ಯ ಪ್ರಭವೋ ಮತ್ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಂ ಅಪೋಹನಂಚ ವೇದ್ಯೇಶ ಸರ್ವೈರ್ ಅಹಂ ಏವ ವೇದ್ಯೋ ವೇದಾಂತ ಕೃದ್ವೇದ ವಿದ್ ಏವ ಚಾಹಂ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಾಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯಃ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಂ ಯೇ ವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಂ ಏವ ವೇದ್ಯೋ ವೇದಾಂತ ಕೃತ್ವೇದ ವಿದ್ಯೇವ ಚಾಹಂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹೇಳ್ತೀರಾ? ಹರೇ ಕೃಷ್ಣ. ಯಾರನ್ನ ಇಚ್ಛೆ ಇರೋರು ಹೇಳ್ಬೋದು. ಹರೇ ಕೃಷ್ಣ. ಓಕೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ
ಸಮವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ ಅಂತಕಾಲೇ ಚ ಮಾಂ ಏವಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ನಾಳೆ ನಾವು ಇನ್ನೊಂದು ಶ್ಲೋಕದಿಂದ ಹೊಸ ಶ್ಲೋಕನ ಕಲಿಯೋಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ.